सज्जना सन्तु निर्भयात् कायेन वाचा मनसेन्द्रियेर्वा बुद्ध्यात्मना वा प्रकृति स्वभावात् करोमि यद्यत् सकलं परस्मै नारायणायेति समर्पयामि नारायणायेति समर्पयामि। सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। असतो मा सद्गमय तमसो मा ज्योतिर्गमय मृत्योर्मा अमृतङ्गमय। ॐ शान्ति शान्ति शान्तिः। अत्रिनिवासिनी आत्मप्रकाशिनी अज्ञाननाशिनी अमृतात्मनेन्द्रानैवेद्यं परमात्मने नमः पंचोपचारपूजां समर्पयामि। अथ प्रार्थनं करिष्ये। देहि सौभाग्यमारोग्यं देहि देहि परं सुखं रूपं देहि जयं देहि यशो देहि द्विषो जहि। श्रीमहाकाली महालक्ष्मी महासरस्वती सर्वेभ्यः ॐ श्रीजगदम्बायै नमः प्रार्थयामि। उद्भवरादित्तित्तिन ಈ ಲೋಕಕಂಟಕರಾದ ಹುಲಿಯೊಂದಿತ್ತಿತ್ತಿನ महिषासुर मधुकैटभ शुंभ निशुंभ रक्तबीजासुरादि महामहा असुरन मात आ आदिशक्तियादित्तिन जगन्माते भेद भेद स्वरूपಡು ಅವತಾರ ತಾಳಿತ್ತಿನ ದಿನದ ಒಂಜಿ ಆ ಪರ್ವಕಾಲನೆ ನವರಾತ್ರಿ ಪಣದೆ ನವ ದುರ್ಗೆಯರನ್ನು ಆರಾಧನೆ ಮಾಡ್ಕೊತ್ತಿನ ಒಂಜಿ ಪ್ರಕ್ರಿಯೆನೇ ನಂಗೆ ಹಿರಿಯರು ಕೊರಿಯರು ಅವೇ ರೀತಿಯೇ ಆ ಒಂಜೊಂಜಿ ದಿನಡ್ಲ ಒಂಜೊಂಜಿ ಹಸುರನ ಸಂಹಾರ ಮಲ್ತಿತ್ತಿನ ಆ ನೆನಪುಗೋಸ್ಕರವಾದ ಅಪ್ಪನೆ ತನ್ಮೂಲಕವಾದ ಕೃತಜ್ಞತೆನ ಧನ್ಯತೆನೆ ನಮ್ಮ ಇನ್ನೊಂದು ಪೂಜೆ ಮಾಡ್ಕೊಡುಗೆ ಅಂಚನೆ ಆ ಅಪ್ಪನೆ ಆರಾಧನೆ ಮಲ್ತನ್ನು ಪಂಡಿತ್ತಿಂದ ಆ ಜಗನ್ಮಾತನೆ ನಂಗೆ ಇಚ್ಛಾಶಕ್ತಿ ಸ್ವರೂಪಗಳಾದಲ್ಲಳು ಅವೇ ರೀತಿ ಜ್ಞಾನಶಕ್ತಿ ಸ್ವರೂಪಗಳಾದಲ್ಲಳು ಅವೇ ರೀತಿ ಕ್ರಿಯಾಶಕ್ತಿ ಸ್ವರೂಪಗಳಾದಲ್ಲಳು ಇಚ್ಛಾಶಕ್ತಿ ಬಂದ ಒಂಜಿ ಕೆಲಸ ನಮ್ಮ ಆ ಮನಸ್ಸಿಗೆ ನಮ್ಮ ಇಂಚಿನ ಮಲ್ಕೊಡು ಅವೇ ರೀತಿಯೇ ಜ್ಞಾನಶಕ್ತಿ ಬಂದ ಆ ಎನ್ನಿತ್ತಿನ ಕೆಲಸ ನಮ್ಮ ಎಂಚ ಮಲ್ಕೊಡು ಆ ರೀತಿಯೇ ಕಾರ್ಯಗತರಾಡಿಕೊಂಡಿನ ಆ ಒಂಜಿ ಜ್ಞಾನನೇ ಆದ ಕೊರಪಾಲಗೆ ಅವೇ ರೀತಿಯೇ ಕ್ರಿಯಾಶಕ್ತಿ ಆ ಬತ್ತಿತ್ತಿನ ಜ್ಞಾನನ ಕಾರ್ಯಸ್ವರೂಪ ಹೊರಡುಕೊಂಡಿದ್ದ ಕ್ರಿಯಾಶಕ್ತಿ ಆತೆ
ಪ್ರಾಮುಖ್ಯಾಪಣ ಅಂಚಾದ ಒಂಜಿ ಸಂಕಲ್ಪನ ನಮಗೆ ನೆರವೇರಡು ಪಣಿದಿತ್ತು ನಾಡ ಒಂಜಿ ಕೆಲಸ ಆವಡು ಪಣ ನಮ್ಮ ಮನಸ್ಸಿಗೆ ಬರ್ತಂದ ಅವು ಆವಡು ಪಂಡಿತ್ತಿನ ಬುದ್ಧಿಗೊರ್ಪುನಲ್ಲ ಆಲೆ ಅದೇ ರೀತಿ ಎಂಚ ಮಲ್ಪಡು ಎಂಚ ಸಾಧಿಸಿಕೊಂಡು ನಮ್ಮ ಕೆಲಸ ಆತ್ಮಗೊಂಡು ಆ ಬುದ್ಧಿಗೊರ್ಪುನಲ್ಲ ಆಲೆ ಅದೇ ರೀತಿ ಆ ಕಾರ್ಯನ ಸಿದ್ಧಿಗೊರ್ಪುನಲ್ಲ ಆ ಪರಮೇಶ್ವರಿ ಅರ್ಥ ಜಗನ್ಮಾತಾ ಬಂದಿತ್ತು ಅಂಚಾದ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿಯಾದ ಅಕಾರ ಉಕಾರ ಮಕಾರ ಅರ್ಥಾತ್ ಓಂಕಾರ ಸ್ವರೂಪಿಣಿಯಾದ ಅದೇ ರೀತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮುನ್ಪಿತ್ತಿನ ಪುದರದ ಕೀರ್ತಿನ ಪಡೆಯೋನಾದ ಐಕ್ಯ ಸ್ವರೂಪರಾದಿತ್ತಿನ ಚಂದಿಕಾ ಪರಮೇಶ್ವರಿ ನಂಬಿಕೆ ಬಂದಿದ್ದೇನೆ ಆ ಅಂಚಿತ್ತಿನ ನಂಬಿಕೆನೇ ಇತ್ಯದ ಆ ಒಂದು ಹೊರ್ತುಡು ಯಂತ್ರ ಮಧ್ಯಡು ಸೃಷ್ಟಿಕಾ ಮಧ್ಯಡು ಅಗ್ನಿ ಮಧ್ಯಡು ಕಲಶ ಮಧ್ಯಡು ಆವಾಹನೆ ಮಾಡಿಕೊಂಡು ಆಯಾಯ ಸ್ಥಾನಗಳು ಆವಾರೀತಿದ ಪೂಜನೆ ಮಾಡಿಕೊಂಡು ಅಂಚಿತ್ತಿನ ಪೂಜನೆ ಪೂರ ಮಾಡ್ತದೆ ಅಗ್ನಿ ಮಧ್ಯಡು ಆ ಅಪ್ಪನ ಪ್ರೀತಿ ಗಳಿಸರಿಗೋಸ್ಕರವಾದ ಆ ಪಂಡಿತ್ತಿನ ಪಾಯಸ ದ್ರವ್ಯನೇ ಅಗ್ನಿ ಮಧ್ಯಡು ಸಮರ್ಪಣೆ ಮಾಡ್ತಾರೆ ಅವಾಗ ಅಪ್ಪೆಗೆ ನಮದಾಲ ಕೊರ್ರೆಜ್ಜಿ ಅಪ್ಪೆ ನಂಗೆ ಗೊತ್ತಿತ್ತಿನ ಅವನೇ ಅಪ್ಪೆಗೆ ಸಮರ್ಪಣೆ ಮಾಡುತ್ತದೆ ಅಪ್ಪೆ ಖುಷಿಯಾದ ಪಂಡಿತ್ತಿನ ಧನ್ಯತಾ ಭಾವನೆ ನಮ್ಮ ಪಡೆಯೊಂದು ಆಲನ ಆಶೀರ್ವಾದ ತಿಕ್ಕೊಂಡು ತನ್ಮೂಲಕವಾದ ಆಶೀರ್ವಾದ ಪಡೆಯೊಂದು ಕೂಡ ನಮ್ಮ ಜೀವನ ಮಂಕುತ್ತನೇ ಒಂದೊಂದು ಜೀವನದ ಪ್ರಕ್ರಿಯೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಬಂಡಿಲಕ್ಕನೆ ನಮ್ಮ ದೇವರಿಗೆ ಕೊರ್ರೆದಾಲೆಜ್ಜಿ ದೇವರು ನಂಗೆ ಕೊಟ್ಟಿನ ದೇವರಿಗೆ ನಮ್ಮ ಕೊಟ್ಟು ಆಂಡ ಈ ಒಂಜಿ ಚಕ್ರಡು ನಂಗೆಂಚಿನ ಪ್ರಾಪ್ತಿಯಾಗುವುದು ಕೇಂದ್ರ ಪುಣ್ಯ ಬಂದಿತ್ತಿನ ಒಂಜಿ ಆ ಸತ್ಕರ್ಮದ ಸತ್ಫಲ ನಂಗೆ ಪ್ರಾಪ್ತಿಯಾಗುವುದು ಈ ಸತ್ಫಲ ಪ್ರಾಪ್ತಿಯಾಗುವುದು ಬಂದಿತ್ತು ನಾಂಡ ನನಗೆ ಶರೀರ ಶಾರೀರಿಕವಾದ ಮಾನಸಿಕವಾದ ಅದೇ ರೀತಿ ನಮ್ಮ ಮೂಲ ಆ ಮನಸ್ಸು ಅದೇ ರೀತಿ ಶರೀರ ಮಾತ್ರ ಮೂಲತಿನ ಪ್ರಯೋಜನ ಇದ್ದಿ ಆ ಮನಸ್ಸು ಬೋಡು ಬುದ್ಧಿಲ ಬೋಡು ಪೂರ ಈ ತ್ರಿಕರಣ ಪೂರಕವಾದ ಮನೋ ಕಾಯ ಕರ್ಮಕ್ಕೆ ಪಂಡಿಲಕನೆ ಆ ಅಪ್ಪನೆ ಆ ಧ್ಯಾನ ಮಾಡ್ಕೊಂಡು ನಾಡ ಮಾತ್ರ ನಂಗೆ ಅದು ಇಚ್ಛೆ ಮಾಡ್ತಿತ್ತಿನ ತಪ್ಪಾದ ಅಂಚಾದ ನಮ್ಮಡ ಏಕೋ ತಪ್ಪು ಒಪ್ಪಲಾದಿಕ್ಕ ಸಾಧ್ಯತೆ ಉಂಟು ಅಂಚಾದ ಅಂಚಿತ್ತಿನ ಮಾತ್ರ ತಪ್ಪು ಆ ಅಪ್ಪೆ ಕ್ಷಮೆ ಕೊಡ್ತು ಎಂಚ ಆ ಬಾಲೆಗೆ ಬಡವಾಗುಂಡು ಏಪ ಅಂಚನೆ ದಾದದ ಪೂರ ಆ ಸಕಾಲಕ್ಕೆ ಬೋಡ ಎಂಚ ಅಪ್ಪೆ ನಂಗೆ ಆ ಅಪ್ಪ್ಯಾತನಾಡ ಬಾಲೆಗೆ ತಪ್ಪಲ ಅದೇ ರೀತಿ ನಮಲ ಆ ಅಪ್ಪೆಗೆ ನಮ್ಮ ಜೋಕು ಅಂಚಾದ ನಮ್ಮ ಜೀವಮಾನಗಳು ಬಾವಂಜಿ ರೀತಿಯ ಕಷ್ಟಗಳು ಬರ್ಕೊಂಡು ಸಂಕಷ್ಟಗಳು ಬರ್ಕೊಂಡು ಮೃತ್ಯು ಭಯಗಳು ಬರ್ಕೊಂಡು ಶತ್ರು ಭಯಗಳು ಬರ್ಕೊಂಡು ಅಂಚಿತ್ತಿನ ಮಾದ ದುಷ್ಟ ಭಯಗಳು ಪೂರ ದೂರ ಮತ್ತು ನಿಮಗೆ ರಕ್ಷಣೆ ಪ್ರಾಪ್ತಿಯಾಗುವ ಅಂಚಿತ್ತಿನ ಸಂಕಲ್ಪದ ಈ ಒಂದು ನೀವು ಮಾತಿರಲ್ಲ ಈ ಒಂದು ಮುಖಾಂತರ ಕ್ಷೇತ್ರದಲ್ಲಿ ಆ ಚಂಡಿಕಾ ಪರಮೇಶ್ವರನ ಅನುಗ್ರಹ ನಮ್ಮ ಆತರವಲ್ಲ ಅಂಚಾದ ಆ ಮಂತ್ರಿನ ಪೂಜಾಕರೆಡು ಮಹಾತಾಯಿ ಶ್ರೀಕೃಷ್ಣಳಾದ ಅಗ್ನಿ ಮಧ್ಯೆ ನಮ್ಮ ಇತ್ತೆ ಮಾರ್ಕಂಡೇಯ ಪುರಾಣದ ಪಂಡಿತನ 700 ಶ್ಲೋಕದವರ ಅರ್ಥ ಸಪ್ತದಿ ಮಂತ್ರಿನ ಮಂತ್ರಡು ಆ ಪಾಯಸದ್ರವ್ಯನ ಕೊಡರೆಲ್ಲ ಅಪ್ಪೆ ಪ್ರೀತಿಪೂರ್ವಕವಾದ ಆ ಅವನ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಂತ್ರ ನೋಡುವ ನನಗೆ ಆ ನಮ್ಮನ್ನು ಉದ್ಧಾರ ಮಂತ್ರ ನಡಪರಡು ಬಂದು ನಮ್ಮ ಪ್ರೀತಿಪೂರ್ವಕವಾದ ಭಕ್ತಿಪೂರ್ವಕವಾದ ಉದ್ಧಾರಪೂರ್ವಕವಾದ ನಮ್ಮ ಪ್ರಾರ್ಥನೆ ಮಾಡ್ತದೆ ಮಲ್ಲೆ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ 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 ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಃ ಸ್ಮೃತಾಂ ಶ್ರೀಜಗದಂಬಾಯೈ ನಮಃ ಮನಸೋ ಹೇತ್ರ ಪ್ರಾರ್ಥನಾಂ ಸಮರ್ಪಯಾಮಿ ಅಡಿಗೆ ಯಥಾಥ
ನಾಯಕನ ಕನಕ ಅಲ್ಪ ಶಕ್ತಿಯಾಗಿದೆ. ಮದುವೆಗೆ ಸಂಹಾರ ಮಾಡುವುದು ಬೇಡ, ಅದು ಮುಖ್ಯ ಮಾಡ್ತೇವೆ. ಕಾರಣ ನಮ್ಮ ಜೀವನಗಳು ಜೀವನ ಪ್ರಾಣ ಮುಖ್ಯವಾದ ನಮ್ಮ ದಾನ ಮಾಡುವುದು ಜನರ ನಮ್ಮ ಶಕ್ತಿ ನಮಗೆ ಯುಕ್ತಿ ಕೊಡುವುದನ್ನು ಹೊಂದಿಕೊಳ್ಳುತ್ತದೆ. ಐದು ವರ್ಷ ಮಹಿಳಾದರೆ ಕೆರಳುವುದ ಅಂತ ಆ ನನ್ನ ನಾರಾಯಣನಿಗೆ ವಿಶೇಷವಾದ ಆ ಶಕ್ತಿಯ ಮಟ್ಟಕ್ಕೆ ಆ ಮಹಿಳಾದ ಮೊದಲಾದ ದೇವಾದ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅರ್ಥವನ್ನು ಆಗಿದೆ ಹೊತ್ತು ಆ ಮಹಿಳಾದ ತಿಳಿದುಕೊಂಡಿದೆ. ಆದರೆ ಸಿಂಹಾನಿ ಆ ಸಿಂಹಾನಿಸುತ್ತದೆ ರಕ್ತವೀರಿ ಅಂದಿನ ಅಪರಾಧಕ್ಕೆ ಕೆರಳುವುದ ಅಂತ ವಿಶೇಷವಾದಂತಿನ ಆ ಗಂಧಮಂಡಲಕ್ಕೆ ಬದಲಾಯಿಸುವುದು ರಕ್ತವೀರ್ಯ ದೇಶಿಸುವುದು ಅಂಜನೆ ಆ ಸಿಂಹಕ್ಕೆ ಆ ವಿಶೇಷವಾದ ಮಹಾಮಾಯಾದಿ ಕಣ್ಣು ಕೊಲ್ಲಿರುವುದರಿಂದ ಇದನ್ನು ನಾವು ಹೇಳುವುದು ಆ ಶ್ಲೋಕವು ಇಂದು ದಿನ ನಮ್ಮ ಆ ದೈವದ ಮೂಲಕ ಆಹುತಿಗೆ ಕೊಟ್ಟು ಅರ್ಪಣೆ ಮಾಡಿದ್ದಾರೆ. ಒಂದಾದ ಭಕ್ತವಾದ ಭಾವಬುದ್ಧಿ ಭಾವೋದ್ದೇಶ ಇದಕ್ಕೆ ಬಂದ ಈಗ ಸಂಪೂರ್ಣವಾದಂತಹ ಅನುಭವ ಬರದೆ ಆ ದುರ್ಗಾಂಬರೇಶ್ವರಿಯ ಅನುಗ್ರಹ ಮತ್ತು ಹೊತ್ತಿಗೆ ವಿಶೇಷವಾದ ಆ ಶ್ರೀ ಕ್ಷೇತ್ರ ಆ ಕ್ಷೇತ್ರದ ಹೊರಗೆ ಅಲ್ಪ ಒಂದು ಗಂಧಿಕಾಯಾಗನ ಕ್ರಿಯೆಗೆ ಅಲ್ಪಡನ್ನ ಮನಸ್ಸದ ಅಭಿಷೇಕವನ್ನು ಕೇಳಿದಾಗೆ ಅಲ್ಪ ದೇವರ ನೆರವೇರಿಸಾದ ಹಿರಿಯರಿಗೆ ಅಂತಿನ ಇಡಿಕೊಳ್ಳುವುದರಿಂದ ಮಾತಿನ ಭಕ್ತರಿಗೆಲ್ಲ ಮಾನಸಿಕವಾದ ನೆಮ್ಮದಿಗೆ ಹೊರಡಿ ಸಕಲ ಅರ್ಥೈಸಿದ ಸೌಭಾಗ್ಯದ ಹೊರಡಿ ಆತ ಎಂದರೆ ವಿಶೇಷವಾದ ಇಬ್ಬರು ಓಂ ಅವ್ರ ಕಣ್ಣಿಗೆ ಇರುತ್ತೆ ಆಮೇಲೆ ಟ್ರೈನರಿಗೆ ಓಂ ಹಿರಣ್ಯ ಅದರಲ್ಲಿ ಮೆಚ್ಚಿದೆ ನೀವು ಹರಿವಾಣ ಇದರಲ್ಲೇ ಇದೆಯಾ ಮತ್ತೆ ಕೊಟ್ಟು ಈಗ ನಮಸ್ಕಾರ ಮಾಡಿ ಆಯಿತಾ. ಕಾಳಿ ಮಹಾದುರ್ಗೇಭ್ಯ ಓಂ ಹಾಕಿ ಅವರಿಗೆ
स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷರೂ ಆಗಿರತಕ್ಕಂಥ ಶ್ರೀ ಮಹಾಬಲ್ ಶೆಟ್ಟಿ, ವೃತ್ತಿಯಲ್ಲಿ ನ್ಯಾಯವಾದಿಗಳು, ಅನೇಕ ಧಾರ್ಮಿಕ ಸಂಸ್ಥೆಗಳಲ್ಲಿ ದುಡಿದು ತಮ್ಮ ಅನುಭವವನ್ನು ಎರೆದಿರತಕ್ಕಂಥವರು. ಅವರಿಗೆ ನಾನು ಸಮಿತಿ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸಿದ್ದೇನೆ. ಅವರಿಗೆ ಶ್ರೀ ವೆಂಕಟೇಶ್ ಹುಚ್ಚಿಲ್, ಹಿರಿಯರು, ಈ ಕ್ಷೇತ್ರದಲ್ಲಿ ಅನೇಕ ವರ್ಷದಿಂದ ಕಾರ್ಯಕರ್ತರಾಗಿ ದುಡಿದಿರ್ತಕ್ಕಂಥ ಶ್ರೀ ವೆಂಕಟೇಶ್ ಹುಚ್ಚಿಲ್ ಶಾಲು ಹಾಕಿ ನಮ್ಮ ಸಮಿತಿಯ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಎನ್ನುವಂತೆ ದೀಪವನ್ನು ಬೆಳಗುವುದು ಶುಭದ ಸಂಕೇತ, ಜ್ಞಾನದ ಸಂಕೇತ. ಜ್ಞಾನವೆನ್ನುವುದು ನಮ್ಮ ಆ ಒಂದು ಮನಸ್ಸಿನೊಳಗಿರುವಂತಹ ಯಾವುದೇ ಅಂಧಕಾರವಿದ್ದರೂ, ಸಮಾಜದಲ್ಲಿ ಯಾವುದೇ ಅಂಧಕಾರವಿದ್ದರೂ ಆ ಅಂಧಕಾರವು ತೊಳಗಿ ಈ ದೀಪವು ಪ್ರಜ್ವಲಿಸಿದಂತಹ ದೀಪ ನಮಗೆ ಅದು ನಂದ ದೀಪವಾಗಿ ನಮ್ಮ ಬದುಕನ್ನು, ನಮ್ಮ ಸಮಾಜವನ್ನು ಎಲ್ಲವನ್ನು ಬೆಳಗಿಸಲಿ ಎನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಶರನ್ನವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ನಂಬಿಕೆಗಳಲ್ಲಿ ನಮ್ಮ ಆ ಒಂದು ತತ್ವಗಳನ್ನು, ಹಿಂದೂ ಆಚಾರ ವಿಚಾರಗಳನ್ನು ತಿಳಿದುಕೊಂಡವರು. ಆದರೂ ಒಂದಷ್ಟು ಸೂಕ್ಷ್ಮವಾದಂತಹ ಸಂದೇಶಗಳೊಂದಿಗೆ ಈ ಒಂದು ಸಭೆಯಲ್ಲಿ ನಮಗೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ ಶ್ರೀಯುತ ಚಂದ್ರ ಮೊಗೇರ, ವಕ್ತಾರರು, ಹಿಂದೂ ಜನಜಾಗೃತಿ ಸಮಿತಿ ಮಂಗಳೂರು. ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಮಾತುಗಾರರು, ಹಿಂದೂ ಪರವಾದಂತಹ ಧಾರ್ಮಿಕ ಚಿಂತನೆಯ ಮಾತುಗಳನ್ನಾಡುವವರು. ಇದೀಗ ಶ್ರೀಯುತ ಚಂದ್ರ ಮೊಗೇರ ಇವರಿಂದ ಧಾರ್ಮಿಕ ಸಂದೇಶದ ಮಾತುಗಳು. ನಾವು ಜೀವನಕ್ಕೆ ಬಂದ ಅಥವಾ ಈ ಜನ್ಮಕ್ಕೆ ಬಂದ ಉದ್ದೇಶ ಏನು? ಶಾಸ್ತ್ರ ಹೇಳ್ತದೆ, ಆನಂದ ಪ್ರಾಪ್ತಿಗೋಸ್ಕರ ಅಥವಾ ಮೋಕ್ಷ ಪ್ರಾಪ್ತಿಗೋಸ್ಕರವೇ ನಮ್ಮ ಜನ್ಮ ಆಗಿರ್ತದೆ. ಆದರೆ ನಾವು ವಿಚಾರ ಮಾಡಿದಾಗ ನಮಗೆ ಆನಂದ ಸಿಗ್ತಾ ಇದೆಯಾ? ಸಂತರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಎಳ್ಳಷ್ಟು ಸುಖ ಮತ್ತು ಪರ್ವತದಷ್ಟು ದುಃಖ ಅಂತ. ಅದನ್ನೆಲ್ಲರೂ ನಾವು ಅನುಭವಿಸ್ತಾ ಇದ್ದೇವೆ. ನಾವೊಂದು ಮಾತು ಹೇಳ್ತಾರೆ, ಅಥವಾ ಸಂತರು ಅಥವಾ ಶಾಸ್ತ್ರ ಹೇಳ್ತದೆ, ಭಗವಂತನ ಸ್ವರೂಪ ಸಚ್ಚಿತ್ ಆನಂದ ಸ್ವರೂಪ. ಅಂದರೆ ಭಗವಂತ ಯಾವಾಗಲೂ ಆನಂದಾವಸ್ಥೆಯಲ್ಲಿ ಇರ್ತಾನೆ, ಆನಂದದಲ್ಲಿರ್ತಾನೆ. ನಾವು ಪರಮಾತ್ಮನ ಒಂದು ಅಂಶ ಅಂತ ಹೇಳ್ತೇವೆ, ಆತ್ಮ ಪರಮಾತ್ಮನ ಒಂದು ಅಂಶ ಅಂತ ಹೇಳ್ತೇವೆ. ಹೇಗೆ ಒಂದು ಬೆಲ್ಲದ
ದೊಡ್ಡ ತುಂಡಿನಿಂದ ಒಂದು ಚಿಕ್ಕ ತುಂಡನ್ನು ತೆಗೆದಾಗ ಆ ದೊಡ್ಡ ಬೆಲ್ಲದ ಏನು ಸಿಹಿತನ ಇರ್ತದೆ, ಆ ಗುಣಧರ್ಮ ಇರ್ತದೆ, ಆ ಚಿಕ್ಕ ಬೆಲ್ಲದಲ್ಲಿಯೂ ಅದೇ ಇರ್ತದೆ. ಹಾಗಿದ್ದಲ್ಲಿ ನಾವು ಭಗವಂತನ ಅಂಶ ಆಗಿರುವಾಗ ನಾವು ಯಾಕೆ ಆನಂದದಲ್ಲಿ ಇರುವುದಿಲ್ಲ? ನಾವು ಯಾಕೆ ದುಃಖಿಯಾಗಿರ್ತೇವೆ? ಭಗವಂತನ ಸ್ವರೂಪ ಸಚ್ಚಿತ್ ಆನಂದ ಸ್ವರೂಪ, ಅವನ ಅಂಶವೇ ನಾವಾಗಿದ್ರೂ ಸಹ ನಾವು ಯಾಕೆ ಆನಂದದಲ್ಲಿರುವುದಿಲ್ಲ? ಅದಕ್ಕೆ ಕಾರಣ ಆತ್ಮದ ಸುತ್ತಲೂ ಅವಿದ್ಯೆ ಆವರಣ ಅಥವಾ ಅರಿಷಡ್ ವೈರಿಗಳು ಅಥವಾ ಆತ್ಮದ ಸುತ್ತಲಿರುವ ಅನೇಕ ಜನ್ಮದ ಸಂಸ್ಕಾರಗಳಿಂದ ಆ ಒಳಗಿರುವ ಆತ್ಮದ ಅಥವಾ ಪರಮಾತ್ಮನ ಅನುಭವ ನಮ್ಗೆ ಆಗೋದಿಲ್ಲ. ಈಗ ಒಂದು ಲಾಟನನ್ನು ತಗೊಂಡ್ರೆ ನಾವು ಆ ಲಾಟನ್ನ ಗ್ಲಾಸ್ಗೆ ಮಸಿ ಇದ್ದರೆ ಒಳಗಡೆ ಇರುವ ದೀಪ ನಮಗೆ ಕಾಣಿಸೋದಿಲ್ಲ. ಯಾವಾಗ ನಾವು ಆ ಮಸಿಯನ್ನು ಒಂದು ಬಟ್ಟೆ ತಗೊಂಡು ಏನೋ ಒರೆಸ್ತೇವೆ, ಕ್ಲೀನ್ ಮಾಡ್ತೇವೆ, ಆವಾಗ ಒಳಗಿನ ದೀಪ ನಮಗೆ ಕಾಣ್ತದೆ. ಅದೇ ರೀತಿ ಒಳಗಿರುವ ಪರಮಾತ್ಮನನ್ನು ಅರಿಬೇಕಾದ್ರೆ ಆತ್ಮದ ಸುತ್ತಲೂ ಇರುವಂಥ ಅವಿದ್ಯಾ ಆವರಣ ಅಥವಾ ಈ ಅರಿಷಡ್ ವೈರಿಗಳನ್ನು ತೆಗೆದಾಗ, ಸಾಧನೆಯನ್ನು ಮಾಡಿದಾಗ ನನಗೆ ಅನುಭವ ಆಗ್ತದೆ, ನನ್ನಲ್ಲಿಯೂ ಐಶ್ವರ್ಯ ಚೈತನ್ಯ ಇದೆ, ನಾನೇ ಈಶ್ವರ ಆಗಿದ್ದೇನೆ. ಆ ಅನುಭೂತಿಯನ್ನು ಪಡಿಬೇಕಾದ್ರೆ ಅಥವಾ ಆ ಅರಿಷಡ್ ವೈರಿಗಳನ್ನು ದೂರ ಮಾಡುವುದಕ್ಕೋಸ್ಕರ ಅಥವಾ ಆತ್ಮಜ್ಞಾನದ ಅನುಭೂತಿಯನ್ನು ಪಡೆಯುವುದಕ್ಕೋಸ್ಕರ ನಾವೇನು ಪ್ರಯತ್ನ ಮಾಡ್ತೇವೆ ಅದಕ್ಕೆ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳ್ತೇವೆ. ನಮಗೊಂದು ಪ್ರಶ್ನೆ ಬರ್ತದೆ, ನಾವು ಈ ಅರಿಷಡ್ ವೈರಿಗಳನ್ನು ಅಥವಾ ಆತ್ಮಜ್ಞಾನವನ್ನು ಪಡಿಬೇಕಾದ್ರೆ ನಾವೇನು ಮಾಡಬೇಕು? ಈ ಆತ್ಮಜ್ಞಾನವನ್ನು ಪಡಿಬೇಕಾದ್ರೆ ಅಥವಾ ಪರಮಾತ್ಮನ ಅನುಭೂತಿಯನ್ನು ಪಡಿಬೇಕಾದ್ರೆ ಬೇರೆ ಬೇರೆ ಸಾಧನಾ ಮಾರ್ಗ ಇದೆ. ಜ್ಞಾನ ಮಾರ್ಗ ಇದೆ, ಧ್ಯಾನ ಯೋಗ ಇದೆ, ಕರ್ಮಯೋಗ ಇದೆ, ಭಕ್ತಿ ಯೋಗ ಇದೆ, ಈ ರೀತಿ ಬೇರೆ ಬೇರೆ ಯೋಗ ಮಾರ್ಗಗಳಿದೆ. ಆದರೆ ಅಧ್ಯಾತ್ಮದಲ್ಲಿ ಒಂದು ಸಿದ್ಧಾಂತ ಇದೆ. ನಾನು ಇವತ್ತೇನು ಮಾಡ್ತಾ ಇದ್ದೇನೆ, ಪ್ರಾಕ್ಟಿಕಲ್ ಮಾತಾಡ್ತಾ ಇದ್ದೇನೆ. ಇದನ್ನು ಸ್ವತಃ ನಾವು ಅನುಭವಿಸಿದ್ದೇ ಆದರೆ ನಾವು ಸಹ ಆನಂದದಲ್ಲಿಕ್ಕೆ ಸಾಧ್ಯ ಇದೆ. ಆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸಾಧನೆಯನ್ನು ಎಲ್ಲರೂ ಮಾಡುವುದು. ಈ ಕಲಿಯುಗದಲ್ಲಿ ನಾವು ಸಾಧನೆಯನ್ನು ಕಾಲಕ್ಕನುಸಾರ ಸಾಧನೆಯನ್ನು ಮಾಡಬೇಕಾಗ್ತದೆ. ಸತ್ಯಯುಗದಲ್ಲಿ ಆನಂದ ಪ್ರಾಪ್ತಿಗೋಸ್ಕರ ಅಥವಾ ಮೋಕ್ಷ ಪ್ರಾಪ್ತಿಗೋಸ್ಕರ ಜನರು ಜ್ಞಾನ ಮಾರ್ಗದ ಫಾಲೋವನ್ನು ಮಾಡ್ತಾಯಿದ್ರು. ಜ್ಞಾನ ಮಾರ್ಗದಲ್ಲಿ ಉದಾಹರಣೆ ವೇದ ಅಧ್ಯಯನ, ಉಪನಿಷತ್ಗಳ ಅಧ್ಯಯನವನ್ನು ಮಾಡ್ತಾಯಿದ್ರು. ಅವರ ಸಾತ್ವಿಕ ಮಟ್ಟ ಹೇಳ್ತೇವೆ ಅಥವಾ ಸ್ಪಿರಿಚುವಲ್ ಲೆವೆಲ್ ತುಂಬ ಜಾಸ್ತಿ ಇತ್ತು. ಸೋಹಂ ಭಾವದಲ್ಲಿದ್ದರು, ನಾನು ಮತ್ತು ಈಶ್ವರ ಒಂದೇ ಎನ್ನುವಂಥ ಆ ಭಾವದಲ್ಲಿ ಅವರಿದ್ದರು. ತ್ರೇತಾಯುಗದಲ್ಲಿ ಆನಂದ ಪ್ರಾಪ್ತಿಗೋಸ್ಕರ ಅಥವಾ ಅರಿಷಡ್ ವೈರಿಗಳ ನಿರ್ಮೂಲನೆಗೋಸ್ಕರ ಅವರು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಯಿದ್ರು. ಆ ಮೂಲಕ ಈಶ್ವರ ಪ್ರಾಪ್ತಿಯನ್ನು ಮಾಡ್ಕೊಳ್ತಾ ಇದ್ರು, ಆನಂದ ಪ್ರಾಪ್ತಿಯನ್ನು ಮಾಡ್ಕೊಳ್ತಾ ಇದ್ರು. ದ್ವಾಪರ ಯುಗದಲ್ಲಿ ಯಜ್ಞಯಾಗದ ಮೂಲಕ ಅವರು ಸಾಧನೆಯನ್ನು ಮಾಡ್ತಾಯಿದ್ರು. ಈ ಕಲಿಯುಗದಲ್ಲಿ ಶಾಸ್ತ್ರ ಹೇಳ್ತದೆ ಭಕ್ತಿ ಯೋಗದ ಮೂಲಕ ನಾವು ನಮ್ಮ ಅರಿಷಡ್ ವೈರಿಗಳನ್ನು ಅಥವಾ ಆತ್ಮಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅರಿಷಡ್ ವೈರಿಗಳನ್ನು ನಾಶ ಮಾಡಲಿಕ್ಕೆ ಭಕ್ತಿ ಯೋಗದ ಮೂಲಕ ಸಾಧ್ಯ ಇದೆ. ಅಧ್ಯಾತ್ಮದಲ್ಲಿ ಕೆಲವು ಸಿದ್ಧಾಂತಗಳಿದೆ, ಅದನ್ನು ಸಹ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅಧ್ಯಾತ್ಮದಲ್ಲಿ ಒಂದು ಸಿದ್ಧಾಂತ ಬರ್ತದೆ, ಅನೇಕದಿಂದ ಏಕತೆಗೆ ಹೋಗ್ಬೇಕು ನಾವು. ಯಾಕಂದರೆ ಭಗವಂತ ಒಂದೇ ಇರ್ತಾನೆ, ಅವನು ಕಾಲಕ್ಕನುಸಾರ ಅಥವಾ ಕಾರ್ಯಕ್ಕನುಸಾರ ಬೇರೆ ಬೇರೆ ರೂಪವನ್ನು ತಾಳಿ ಬರ್ತಾನೆ. ಅಥವಾ ಭಕ್ತರ ರಕ್ಷಣೆಗೋಸ್ಕರ ಅಥವಾ ದುರ್ಜನರ ನಾಶಕ್ಕೋಸ್ಕರ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ. ಆದರೆ ಭಗವಂತ ಶಕ್ತಿ ಒಂದೇ ಇರ್ತದೆ. ನಾವು ಆ ಭಗವಂತನ ಜೊತೆ ಏಕರೂಪ ಆಗಬೇಕಾದ್ರೆ ನಾವು ಸಹ ಅನೇಕದಿಂದ ಏಕತೆಗೆ ಹೋಗಬೇಕು. ನಾವು ಸಾಮಾನ್ಯವಾಗಿ ಇವತ್ತು ಏನು ತಪ್ಪು ಮಾಡ್ತಾ ಇದ್ದೇವೆ ಅಂದರೆ ಅನೇಕ ದೇವರ ನಾಮಸ್ಮರಣೆಯನ್ನು ಮಾಡುವಂಥದ್ದು. ಈ ರೀತಿಯ ಮಾಡುವುದರಿಂದ ನಮ್ಮ ಈಶ್ವರ ಪ್ರಾಪ್ತಿಯ ದಿಸೆ ಅಥವಾ ಈಶ್ವರ ಪ್ರಾಪ್ತಿಯ ಪ್ರಯಾಣ ನಿಧಾನವಾಗಿ ಆಗ್ತದೆ. ಈಗ ನಾವು ನೋಡ್ತೇವೆ, ಮನೆಯಲ್ಲಿ ದೇವರ ಕೋಣೆಯಲ್ಲಿ ಅನೇಕ ದೇವರ ಫೋಟೋಗಳನ್ನು ಇಡ್ತೇವೆ. ಅಥವಾ ಯಾರಾದರೂ ಒಂದು ದೇವಸ್ಥಾನಕ್ಕೆ ಹೋದಾಗ ನಮಗೊಂದು ಫೋಟೋವನ್ನು ಕೊಡ್ತಾರೆ, ನಾವು ಎಲ್ಲ ಫೋಟೋಗಳನ್ನು ಇಡ್ತೇವೆ. ಅದ್ರ ಶಾಸ್ತ್ರ ಹೇಳ್ತದೆ ಕೆಲವೇ ಫೋಟೋಗಳನ್ನು ಇಡುವುದರಿಂದ ಅಥವಾ ಅನೇಕದಿಂದ ಏಕತೆ ಬರಲಿಕ್ಕೆ ಪ್ರಯತ್ನ ಮಾಡೋದು. ಶಾಸ್ತ್ರ ಹೇಳ್ತದೆ ಮಧ್ಯದಲ್ಲಿ ಗಣಪತಿಯ ಫೋಟೋವನ್ನು ಇಡುವುದು, ಗಣಪತಿಯ ಬಲಭಾಗದಲ್ಲಿ ಪುರುಷ ದೇವತೆಗಳನ್ನು ಕುಲದೇವ ಅಥವಾ ಬಾಲಕೃಷ್ಣ ಈ ರೀತಿ ಕೆಲವೇ ಫೋಟೋಗಳನ್ನು ಇಡುವುದು, ಗಣಪತಿಯ ಎಡಭಾಗದಲ್ಲಿ ಸ್ತ್ರೀ ದೇವತೆಗಳನ್ನು ಉದಾಹರಣೆ ನಮ್ಮ ಕುಲದೇವಿ ಈ ರೀತಿ ಇಡುವುದರಿಂದ ನಾವು ಯಾವಾಗ ದೇವರ ಕೋಣೆಗೆ ಹೋಗ್ತೇವೆ ಆವಾಗ ಏಕಾಗ್ರತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ನಾವು ಏಕಾಗ್ರತೆಯಿಂದ ನಾಮಜಪ ಆಗಲಿ ಅಥವಾ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾವು ಪ್ರತಿದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗೋದ್ರ ಬದಲು ಒಂದೇ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾವು ಅನೇಕದಿಂದ ಏಕತೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಬೇರೆ ಸಾಧನ ಮಾರ್ಗ ಇದೆ.
ಆದರೆ ಸನಾತನ ಸಂಸ್ಥೆ ಸಂಸ್ಥಾಪಕರಾದಂಥ ಪರಮಪೂಜ್ಯ ಡಾಕ್ಟರ್ ಜಯಂತ್ ಅಠವಲೆಯವರು ಮನುಕುಲಕ್ಕೆ ಒಂದು ಸಾಧನಾ ಮಾರ್ಗವನ್ನು ಕೊಟ್ಟಿದ್ದಾರೆ. ಗುರುಕೃಪಾ ಯೋಗಾನುಸಾರ ಸಾಧನೆ ಅಂತ ಹೇಳ್ತೇವೆ. ನಾವು ಯಾವುದೇ ಸಾಧನೆಯನ್ನು ಮಾಡಿದರೂ ಸಹ ಎಲ್ಲಿಯ ತನಕ ನಮಗೆ ಗುರುಪ್ರಾಪ್ತಿಯಾಗುವುದಿಲ್ಲ, ಅಲ್ಲಿಯ ತನಕ ನಾವು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ, ಅಥವಾ ಗುರುವಿನ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕುತಿ. ಪರಮಪೂಜ್ಯ ಡಾಕ್ಟರ್ ಜಯಂತ್ ಅಠವಲೆಯವರು ಗುರುಕೃಪಾ ಯೋಗಾನುಸಾರ ಸಾಧನೆಯಲ್ಲಿ ನಮಗೆ ಅದನ್ನೇ ಹೇಳ್ತಾರೆ. ನಾವು ಪ್ರತಿಯೊಂದು ಕೃತಿಯನ್ನು ಮಾಡ್ತೇವೆ ಅಥವಾ ಪ್ರತಿಯೊಂದು ಸಾಧನೆಯನ್ನು ಮಾಡ್ತೇವೆ, ಪ್ರತಿಯೊಂದು ಸೇವೆಯನ್ನು ಮಾಡ್ತೇವೆ, ಆ ಮೂಲಕ ಗುರುಕೃಪೆಯನ್ನು ಹೇಗೆ ಪಡೀಲಿ ಆ ವಿಚಾರದಿಂದ ಮಾಡಿದರೆ ಬೇಗನೆ ನಮಗೆ ಗುರುಕೃಪೆ ಆಗ್ತದೆ. ಆ ಮೂಲಕ ಶೀಘ್ರ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಕೆಲವು ಹಂತಗಳನ್ನು ಹೇಳಿದ್ದಾರೆ. ಒಂದದು ನಾಮಸ್ಮರಣೆ, ಸತ್ಸಂಗ, ಸತ್ಸೇವೆ, ಸತ್ಗೋಸ್ಕರ ತ್ಯಾಗ, ನಮ್ಮಲ್ಲಿರುವ ಸ್ವಭಾವ ದೋಷಗಳನ್ನು ನಿರ್ಮೂಲನೆ ಮಾಡೋದು, ನಮ್ಮಲ್ಲಿರುವ ಅಹಂ ನಿರ್ಮೂಲನೆ ಮಾಡೋದು, ಮತ್ತು ಭಾವಜಾಗೃತಿಯನ್ನು ಮಾಡೋದು. ಅದರಲ್ಲಿ ಒಂದು ನಾಮಸ್ಮರಣೆ ಬಗ್ಗೆ ಹೇಳಿ ನನ್ನ ವಿಷಯವನ್ನು ಮುಗಿಸ್ತೇನೆ. ಕಲಿಯುಗದಲ್ಲಿ ಸಾಧನೆ ಒಳ್ಳೆಯ ರೀತಿಯಿಂದ ಆಗಬೇಕಾದ್ರೆ ನಾಮಸ್ಮರಣೆಯಿಂದ ಸಾಧ್ಯ ಇದೆ. ನಾಮಸ್ಮರಣೆ ಸಾಧನೆಯ ಫೌಂಡೇಶನ್ ಅಂತ ಹೇಳ್ತೇವೆ. ನಾಮಸ್ಮರಣಾಚೆ ಪಾಯವರ್ ಸಾಧನಾಚೆ ಇಮಾರತ್ ಉಬೀಕರ. ನಮ್ಮ ಸಾಧನೆಯ ಕಟ್ಟಡ ಅಥವಾ ಈಶ್ವರ ಪ್ರಾಪ್ತಿಯ ಕಟ್ಟಡ ನಾಮಸ್ಮರಣೆಯ ಫೌಂಡೇಶನ್ ಮೇಲೆ ಇರಬೇಕು. ಸಂತರ ಹೇಳ್ತಾರೆ, ನೀನೇ ಆತಕೋ ನಿನ್ನ ಹಂಗೆ ಆತಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ನಾಮ ಸಂಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳಿಲ್ಲ. ರಾಮ್ ಸೆ ಬಡ ರಾಮ್ ಕಾ ನಾಮ್, ಅಥವಾ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಕಲಿಯುಗದಲ್ಲಿ ನಾಮಸ್ಮರಣೆ ಅತ್ಯಂತ ಶ್ರೇಷ್ಠ ಮತ್ತು ಸುಲಭ ಸಾಧನ ಮಾರ್ಗ. ಈ 33 ಕೋಟಿ ದೇವರಲ್ಲಿ ನಾವು ಕುಲದೇವರ ನಾಮಸ್ಮರಣೆಯನ್ನು ಮಾಡೋದ್ರಿಂದ ನಮ್ಮ ಪ್ರಗತಿ ಶೀಘ್ರ ಆಗ್ತದೆ. ಈಗ ಉದಾಹರಣೆ, ನನ್ನ ಕುಲದೇವರು ವೆಂಕಟೇಶ ಇದ್ದರೆ ಶ್ರೀ ವೆಂಕಟೇಶಾಯ ನಮ, ಶ್ರೀ ವೆಂಕಟೇಶಾಯ ನಮ, ಶ್ರೀ ವೆಂಕಟೇಶಾಯ ನಮ, ಈ ರೀತಿ ನಾಮಸ್ಮರಣೆಯನ್ನು ಮಾಡೋದು. ದುರ್ಗಾದೇವಿ ಇದ್ದರೆ ಶ್ರೀ ದುರ್ಗಾದೇವಿಯೇ ನಮ, ಶ್ರೀ ದುರ್ಗಾದೇವಿಯೇ ನಮ, ಈ ರೀತಿ ನಾಮಸ್ಮರಣೆಯನ್ನು ಮಾಡೋದು. ಅಕಸ್ಮಾತ್ ನಮ್ಮ ಕುಲದೇವರು ಗೊತ್ತಿಲ್ಲದೆ ಇದ್ದರೆ ಶಾಸ್ತ್ರ ಹೇಳ್ತದೆ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ಕುಲದೇವತಾಯೈ ನಮಃ, ಈ ರೀತಿ ನಾಮಸ್ಮರಣೆಯನ್ನು ಮಾಡೋದ್ರಿಂದ ನಮ್ಮ ಪ್ರಗತಿ ಶೀಘ್ರಗತಿಯಲ್ಲಿ ಆಗ್ತದೆ. ಕಾರಣ ಇಷ್ಟೇ, ಈ 33 ಕೋಟಿ ದೇವರಲ್ಲಿ ಕುಲದೇವರು ನಮಗೆ ಹತ್ತಿರದ ದೇವರಾಗಿರ್ತಾರೆ, ಅಥವಾ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ತೇವೆ ನಾವು. ಕುಲದೇವರ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಸ್ಪಿರಿಚುವಲ್ ಲೆವೆಲ್ ಹೇಳ್ತೇವೆ, ಆಧ್ಯಾತ್ಮಿಕ ಮಟ್ಟ 35% ತನಕ ಕುಲದೇವರು ವೃದ್ಧಿ ಮಾಡಿ ಕೊಡ್ತಾರೆ. ಮುಂದೆ ಗುರುಮಂತ್ರ, ಹೀಗೆ ನಾವು ಸಾಧನೆಯಲ್ಲಿ ಮುಂದೆ ಹೋಗ್ಲಿಕ್ಕಿರ್ತದೆ. ಪ್ರಾಥಮಿಕ ಹಂತದಲ್ಲಿ ನಾವು ಕುಲದೇವರ ನಾಮಸ್ಮರಣೆಯನ್ನು ಮಾಡಬೇಕು. ನಾಮಸ್ಮರಣೆ ಯಾವುದೇ ಮಡಿ ಮೈಲಿಗೆ ಮುಹೂರ್ತ ಸ್ಥಳಕಾಲದ ನಿಬಂಧನೆ ಇಲ್ಲ. ನೀವು ಬೆಳಿಗ್ಗೆ ಸ್ನಾನ ಮಾಡುವಾಗ ಅಥವಾ ಹೋಗ್ತಾ ಬರ್ತಾ ಎಲ್ಲ ಸಂದರ್ಭದಲ್ಲೂ ಮಾಡ್ಬೋದು. ಸಂತರ ಹೇಳ್ತಾರೆ, ಹೋಗುತ್ತಾ ಬರುತ್ತಾ, ಏಳುತ್ತಾ ಕುಳಿತುಕೊಳ್ಳುತ್ತಾ, ಕೊಡುತ್ತಾ ತೆಗೆದುಕೊಳ್ಳುತ್ತಾ, ರತಿ ಸುಖದ ಸಹಿಯಲ್ಲೂ ಭಗವತ್ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಪುರಂದರದಾಸರು ಹೇಳ್ತಾರೆ, ಬೆಳಿಗ್ಗೆ ಏಳುತ್ತಾ ಮೈ ಮುರಿಯುತ್ತಾ ಪುರಂದರ ಏನಬಾರದೆ. ನಾಮಸ್ಮರಣೆಗೆ ಯಾವುದೇ ಬಂಧನೆ ಇಲ್ಲ. ನೀವು ನಾಮಸ್ಮರಣೆಯನ್ನು ಮಾಡಿ. ನಾಮಸ್ಮರಣೆ ಮಾಡೋದ್ರಿಂದ ಮನಸ್ಸಿನಲ್ಲಿರೋ ಸಂಸ್ಕಾರಗಳಿಂದ ಏನು ವಿಚಾರಗಳು ಬರ್ತಾ ಇದೆ ಆ ವಿಚಾರಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಮನಸ್ಸು ಆನಂದ ಸ್ಥಿತಿಗೆ ಹೋಗ್ತದೆ, ಅಥವಾ ನಾವು ಆತ್ಮಬಲ ಜಾಗೃತ ಆಗ್ತಾ ಹೋಗ್ತದೆ. ಆ ಮೂಲಕ ನಿಜವಾದ ಆನಂದವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಪ್ರತಿಯೊಬ್ಬರು ನಾಮಜಪವನ್ನು ಮಾಡಿ, ಸಾಧನೆಯನ್ನು ಮಾಡಿ. ಇದರಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಮತ್ತೆ ಪುನಃ ನೀವು ಕೇಳ್ಬೋದು, ಸತ್ಸಂಗದ ಮಹತ್ವ ಅಥವಾ ಸಾಧನೆಯನ್ನು ಹೇಗೆ ಮಾಡೋದು. ಸಮಯದ ಅಭಾವದಿಂದಾಗಿ ನಾವು ಇಲ್ಲಿಗೆ ವಿಷಯವನ್ನು ಮುಗಿಸ್ತೇವೆ. ಆದರೆ ವಾಸ್ತವದಲ್ಲಿ ಇಷ್ಟೇ, ನಮ್ಗೆ ನಿಜವಾದ ಆನಂದವನ್ನು ಬೇಕಾದರೆ ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ ಸಾಧ್ಯ. ನಾವು ವ್ಯವಹಾರದಲ್ಲಿ ಯಾವುದೇ ವಿಚಾರವನ್ನು ತಗೊಂಡ್ರೆ, ನಾವು ಉದಾಹರಣೆ ಹೀಗೆ ವಿಚಾರ ಮಾಡ್ತೇವೆ, ನನಗೆ ಜಿಲೇಬಿ ಇಷ್ಟ ಅಂತ ನಾವು ಜಿಲೇಬಿ ತಿಂತಾ ಹೋದರೆ 5, 6, 7, 8, 9 ಜಿಲೇಬಿ ಅಂದರೆ ನಾವು ವಾಕರಿಕೆ ಬರ್ತದೆ. ಅಥವಾ ಈಗ ಮಕ್ಕಳಿಲ್ಲ ಅಂದರೆ ನಾವು ದುಃಖ ಮಾಡ್ತೇವೆ, ಮಕ್ಕಳಾದರೆ ಮಕ್ಕಳು ಮಾತು ಕೇಳಲಿಲ್ಲ ಅಂದರೆ ದುಃಖ. ಅಂದರೆ ವ್ಯವಹಾರದ ಯಾವುದೇ ವಿಚಾರವನ್ನು ತಗೊಂಡ್ರೆ ಸುಖದ ಹಿಂದೆ ದುಃಖ ಇರ್ತದೆ, ಅಥವಾ ದುಃಖದನೇ ಅದರಿಂದ ನಾವು ಹೆಚ್ಚಾಗಿ ಪಡಿತೇವೆ. ಆ ಸುಖ ದುಃಖದಿಂದ ಪಾರಾಗಬೇಕಾದ್ರೆ ಸಾಧನೆ ಒಂದೇ ಮಾರ್ಗ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವ. ಮತ್ತು ನಾವು ಯಾವ ಉದ್ದೇಶದಿಂದ ಈ ಜನ್ಮಕ್ಕೆ ಬಂದಿದ್ದೇವೆ ಆ ಜನ್ಮದ ಸಾರ್ಥಕತೆಯನ್ನು ಮಾಡೋಣ. ನವರಾತ್ರಿ ಶುಭ ಸಂದರ್ಭದಲ್ಲಿ ಆ ಭಗವಂತ ನಮ್ಮೆಲ್ಲರಿಂದ ಸಾಧನೆಯನ್ನು ಮಾಡಿಸ್ಕೊಳ್ಳಿ. ಆ ಮೂಲಕ ಈಶ್ವರ ಪ್ರಾಪ್ತಿ ನಮಗೆಲ್ಲರಿಗೂ. ಚಿ ಸಮ್ಯಕ್ ರೈ, ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಲಾಯ್ಡ್ ಆರ್ಟ್ಸ್ ಬೆಂಗಳೂರು, ಇವರು ಕೋರಮಂಗಲ
ಒಳಾಂಗಣದ ಕ್ರೀಡಾಂಗಣದಲ್ಲಿ ಸಂಯೋಜಿಸಿದ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ 2017ರಲ್ಲಿ ಭಾಗವಹಿಸಿ ಚಿನ್ನದ ಪದಕ ಹಾಗೂ 2018ರಲ್ಲಿ ತೆಲಂಗಾಣದ ಹೈದರಾಬಾದ್ ಸರೂರ್ ನಗರದಲ್ಲಿ ಜರುಗಿದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ವಿಜೇತ ಶ್ರೀ ನಿತ್ಯಾನಂದ ರೈ ಮತ್ತು ಶ್ರೀಮತಿ ಭಾರತಿ ರೈ ದಂಪತಿಗಳ ದ್ವಿತೀಯ ಪುತ್ರ ಮತ್ತು ಕಾರ್ಮಿಲ್ ಆಂಗ್ಲ ಮಾಧ್ಯಮ ಶಾಲೆ ಕೋಟಕಾರು ಇದರ 7ನೇ ತರಗತಿಯ ವಿದ್ಯಾರ್ಥಿ ಚಿ ಸಮ್ಯಕ್ ರೈ ಇವರಿಗೆ ಗೌರವಾದರಗಳೊಂದಿಗೆ ಪ್ರೀತಿಪೂರ್ವಕವಾಗಿ ಶ್ರೀ ಮಠದ ವತಿಯಿಂದ ಅರ್ಪಿಸಿದ ಸನ್ಮಾನ ಪತ್ರ. ಅಧ್ಯಕ್ಷರಿಂದ ಶಾಲು ಶ್ರೀಯುತ ಜಯರಾಮ್ ಶೆಟ್ರು ಫಲವಸ್ತುವನ್ನು ಮಾಜಿ ಶಾಸಕರು ಜಯರಾಮ್ ಶೆಟ್ರು ನೀಡಬೇಕಾಗಿ ವಿನಂತಿ. ಹಾಗೆ ಸನ್ಮಾನ ಪತ್ರವನ್ನು ಶ್ರೀಯುತ ರಮೇಶ್ ನ್ಯಾಯವಾದಿಗಳು. ನಮ್ಮ ಊರಿನ ಪ್ರತಿಭೆಗೆ ಚಪ್ಪಾಳೆಯ ಕರತಾಡನ ನಿಮ್ಮ ಅದು ಶ್ರೀ ಕೆ ಮೋಹನ, ಶ್ರೀ ಗೋವಿಂದನ್ ನಾಯರ್ ಮತ್ತು ಶ್ರೀಮತಿ ಮಾಳು ಅಮ್ಮ ಇವರ ಪ್ರಥಮ ಪುತ್ರರಾಗಿ 25/12/1956ರಲ್ಲಿ ಜನಿಸಿದ ಶ್ರೀ ಕೆ ಮೋಹನ್ ಇವರು ಶ್ರೀ ಶ್ರೀ ರಮಾನಂದ ಸ್ವಾಮೀಜಿ ಕೊಲ್ಯಮಠ ಇವರ ಸೇವೆಯನ್ನು 35 ವರ್ಷದಿಂದ ಮಾಡುತ್ತಿದ್ದಾರೆ. ಸ್ವಾಮೀಜಿಗಳು ಹೇಳಿದ ಯಾವ ಮಾತನ್ನು ಸಹ ಇವರು ಮೀರುವುದಿಲ್ಲ. ಸ್ವಾಮೀಜಿಗಳ ಆಶೀರ್ವಾದದಿಂದ ತಮ್ಮ ಜೀವನ ಸುಖ ಸಂತೋಷದಿಂದ ಸಾಗುತ್ತಿದೆ ಎಂದು ಬಲವಾಗಿ ನಂಬಿರುವ ಇವರು ಸತತವಾಗಿ ವಾರದಲ್ಲಿ 3 ದಿನ ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ ಸ್ವಾಮೀಜಿಗಳ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಸೇವಾ ಸಮಿತಿಯವರು ಹೇಳಿದ ಯಾವ ಕೆಲಸವನ್ನಾದರೂ ಸಹ ಇವರು ತಕ್ಷಣ ಮಾಡಿಕೊಡುತ್ತಾರೆ. ಮಠದ ಬಗ್ಗೆ ಮತ್ತು ಶ್ರೀ ಸ್ವಾಮೀಜಿಗಳ ಬಗ್ಗೆ ಅಚಲವಾದ ವಿಶ್ವಾಸವನ್ನು ಹೊಂದಿರುವ ಇವರು ಶ್ರದ್ಧೆಯಿಂದ ಮಠದ ಕೆಲಸವನ್ನು ಮಾಡುತ್ತಿದ್ದಾರೆ. ಪತ್ನಿ ಶ್ರೀಮತಿ ಸತ್ಯಭಾಮ ಮತ್ತು ಮಕ್ಕಳಾದ ಸಂದೀಪ ಮತ್ತು ಸೌಮ್ಯ ಇವರೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುವ ಶ್ರೀ ಕೆ ಮೋಹನ್ ಇವರಿಗೆ ಗೌರವಾಧಾರಗಳೊಂದಿಗೆ ಪ್ರೀತಿಪೂರ್ವಕವಾಗಿ ಶ್ರೀ ಮಠದ ವತಿಯಿಂದ ಅರ್ಪಿಸುವ ಸನ್ಮಾನ ಪತ್ರ. ಶ್ರೀಯುತ ಚಂದ್ರಮೊಗೇರ ಇವರು ಸನ್ಮಾನ ಪತ್ರವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಲೋಹಿತ್ ಬಂಗೇರ 1987ರಲ್ಲಿ ಬಾಲ್ಯ ಶಿಕ್ಷಣ ಶ್ರೀ ಕೊಲ್ಯಮಠದಲ್ಲಿ ಪಡೆದು 1989ರಿಂದ 1996ರವರೆಗೆ ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಆಶೀರ್ವಾದದೊಂದಿಗೆ ಗುರುಗಳಿಂದ ಶಿಕ್ಷಣ ಪಡೆದುಕೊಂಡಿರುತ್ತಾರೆ. ತಾರೀಕು 5/2/1999ರಂದು ಮಠದಲ್ಲಿ ಯೋಗ ತರಬೇತಿ ಪಡೆದಿದ್ದಾರೆ. ಶ್ರೀಮತಿ ಗುಣವತಿ ಆಚಾರ್ಯ ಇವರ ನೇತೃತ್ವದಲ್ಲಿ ನಡೆಯುವ ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಧರ್ಮ ಶಿಕ್ಷಣ ಪಡೆದು ಪೂಜ್ಯರ ಅತಿ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. 2001ನೇ ಸಾಲಿನಲ್ಲಿ ನಡೆದ ಮಹಾಸಭೆಯಲ್ಲಿ ಶ್ರೀ ಸ್ವಾಮಿ ರಮಾನಂದಾಶ್ರಮ ಸೇವಾ ಸಮಿತಿಯ ಸದಸ್ಯನಾಗಿ ಆಯ್ಕೆಯಾಗಿ ಪೂಜ್ಯ ಶ್ರೀ ಸ್ವಾಮಿಗಳ ಶಿಷ್ಯರ ಬಳಗದಲ್ಲಿ ಒಬ್ಬರಾಗಿ ಮಠದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಲ್ಲಿ ಪಾಲು ಪಡೆದಿರುತ್ತಾರೆ. 2004 ಜನವರಿ 2ರಂದು ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿಯವರ ಕೇಸರ ಮಿತ್ರ ಮಂಡಳಿ ಇದರ ಅಧ್ಯಕ್ಷರಾಗಿರುತ್ತಾರೆ. 2006ರಲ್ಲಿ ಪೂಜ್ಯ ಪೇಜಾವರ ಶ್ರೀಗಳಿಗೆ ನೀಡಿದ ಸನ್ಮಾನ ಸಮಾರಂಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಕೇಸರಿ ಮಿತ್ರ ಮಂಡಳಿ ನೀಡಿರುವ ಸೇವೆಗೆ ಆಧ್ಯಾತ್ಮರಿಂದ ಕೊಲ್ಯದ ಕೇಸರಿ ಎಂಬ ಶಿರೋನಾಮ ಪಡೆದಿರುತ್ತಾರೆ. 12/9/2001ರಿಂದ ಪೂಜ್ಯ ಶ್ರೀಗಳ ಜಯಂತಿ ಉತ್ಸವದ ಪ್ರಯುಕ್ತ ಮಾನವನ ಸೇವೆಯೇ ಮಾಧವನ ಸೇವೆ ಎಂಬ ನಾಮದಲ್ಲಿ ಪೆರ್ಲ ಪೆರಡಾಲ ಕೊಲಾನಿ, ಕುಂಬಳೆ, ನೀರ್ಚಲ್, ಬದಿಯಡ್ಕ, ಮಾವಿನಕಟ್ಟೆ, ಕೊರೆಕಾನ, ಅಗಲ್ಪಾಡಿ, ನೆಲ್ಲೆಡ್ಕ ಕೊಲನಿಗೆ ಪೂಜ್ಯರೊಂದಿಗೆ ಭೇಟಿ ನೀಡಿರುತ್ತಾರೆ. ಪಾಕಿಸ್ತಾನದ ಸೈನಿಕರಿಂದ ಹುತಾತ್ಮರಾದ ವೀರ ಯೋಧ ಹವಾಲ್ದಾರ್ ದಿವಂಗತ ಪರಮೇಶ್ವರ್ ಗೌಡ ದೊಲ್ತಾಡಿ ಮನೆಗೆ ಸಾಂತ್ವನ ನೀಡಲು ಪೂಜ್ಯರೊಂದಿಗೆ ಭೇಟಿ ನೀಡಿರುತ್ತಾರೆ. ಗಣ್ಯರ ಅಣತಿಯಂತೆ ಸಂಘ ಕಾರ್ಯದಲ್ಲಿ ತೊಡಗಿಸಿಕೊಂಡು 2004ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿರುತ್ತಾರೆ. 2004ರಿಂದ ಈ ದಿನದವರೆಗೂ ಸಂಘದ ಕಾರ್ಯಕರ್ತನಾಗಿ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಸೇವೆ ಸಲ್ಲಿಸಿರುತ್ತಾರೆ. ಉಳ್ಳಾಲ ತಾಲೂಕು ಸೇವಾ ಪ್ರಮುಖನಾಗಿ ಸೇವಾ ಭಾರತಿ ಉಳ್ಳಾಳದ ಸಂಚಾಲಕರಾಗಿರುತ್ತಾರೆ. ಶ್ರೀ ಅವಿನಾಶ್ ಮಹಾದೇವಿ ಭಜನಾ ಮಂದಿರ ಶ್ರೀದೇವಿನಗರ ಇದರ ಸದಸ್ಯರಾಗಿ ಹಾಗೂ ಶ್ರೀ ಸ್ವಾಮಿ ರಮಾನಂದಾಶ್ರಮದ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಗೌರವಾದರಗಳೊಂದಿಗೆ ಪ್ರೀತಿಪೂರ್ವಕವಾಗಿ ಶ್ರೀ ಮಠದ ವತಿಯಿಂದ ಅರ್ಪಿಸಿದ ಸನ್ಮಾನ ಪಾತ್ರ. ಶ್ರೀ ರಮಾನಂದ ಸ್ವಾಮೀಜಿಯವರು ಸಮಾಧಿಸ್ಥರಾದ ನಂತರ ಶ್ರೀ ಕ್ಷೇತ್ರ ಮತ್ತು ಮಠದ ಅಧ್ಯಕ್ಷ ಸ್ಥಾನ ವಹಿಸಿ
ಯಾವುದೇ ಕುಂದುಕೊರತೆಗಳೇ ಇಲ್ಲದೆ ಭಕ್ತರ ಅಭೂತಪೂರ್ವ ಸಹಕಾರದೊಂದಿಗೆ ಮತ್ತು ಶ್ರೀದೇವಿಯ ಅನುಗ್ರಹದಿಂದ ಕ್ಷೇತ್ರವನ್ನು ಮುನ್ನಡೆಸಿ ಗುರುಗಳ ಬಹಳ ವರ್ಷಗಳ ನಿರೀಕ್ಷೆಯಾದ ಅನ್ನದಾನವನ್ನು ಶ್ರೀ ಕ್ಷೇತ್ರದಲ್ಲಿ ಆರಂಭಿಸಿದಂಥ ಶ್ರೀ ಮಧುಸೂದನ್ ನಾಯರ್ ಇವರು ಶ್ರೀ ಲೋಹಿತ್ ಕುಮಾರ್ ಅವರಿಗೆ ಒಂದು ಅವರ ಸಾಮಾಜಿಕ ಕೈಂಕರ್ಯಗಳನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡುವ ನಿಟ್ಟಿನಲ್ಲಿ ಒಂದು ಎಲೆಕ್ಟ್ರಿಕಲ್ TVS ವೇಗೋ ದ್ವಿಚಕ್ರ ವಾಹನವನ್ನು ಸುಮಾರು 70,000 ರೂಪಾಯಿ ಬೆಲೆ ಬಾಳುವಂಥ ದ್ವಿಚಕ್ರ ವಾಹನವನ್ನು ನೀಡುತ್ತಿದ್ದಾರೆ. ಅವರು ಅದರ ಕೀಯನ್ನು ಇದೇ ವೇದಿಕೆಯಲ್ಲಿ ಹಸ್ತಾಂತರ ಮಾಡಲಿಕ್ಕೆ ವೇದಿಕೆ ಬರಬೇಕು. ಅದೇ ರೀತಿ ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ TVS ವೇಗೋದ ದ್ವಿಚಕ್ರ ವಾಹನದ ಕೀಯನ್ನು ಹಸ್ತಾಂತರಿಸಿದ್ದಾರೆ. ಶ್ರೀಯುತ ಮಧುಸೂದನ್ ನಾಯರ್ಗೆ ಹಾಗೂ ಶ್ರೀ ಲೋಹಿತ್ ಬಂಗರ್ ಇವರಿಗೆ ಶ್ರೀದೇವರ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇನ್ನು ಮುಂದೆ ಸಿಗುತ್ತಿರಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ವರ್ಷಂಪ್ರತಿ ನಡಬಲಕ್ಕಂತಿನ ನವರಾತ್ರಿ ಉತ್ಸವ ಈ ವರ್ಷಲ ಈ ಕ್ಷೇತ್ರದ ಮುಖಾಂತರ ನಡತೊಂದುಂಡು. ಪೂಜ್ಯ ಸ್ವಾಮಿಲೇನ ನೆನಪ ಒಂದುಂಡು. ಅವ್ರನ್ನ ಅನುಪಸ್ಥಿತಿ ಇಡ್ಲ ಊರ್ದಕ್ಳು ಮಾತ ಸೇರಿದು ಅರ ನೆನಪು ಮನ್ಪುಣ ಆರ್ ಇತ್ತೆಲ್ಲ ನಮ್ಮ ಒಟ್ಟಿಗೆ ಉಳ್ಳೇರು ಪನ್ಪುಣ ಒಂಜಿ ತೆರಿಪವನ ಒಂಜಿ ಸಂದೇಶನು ಜನಕ್ಕಳೇ ಕೊರೊಂದುಳ್ಳೇರು. ಹೆಂಗೆ ನೆನಪ ಒಂದುಂಡು ಸ್ವಾಮೀಜಿಲು ಈ ಕ್ಷೇತ್ರಕ್ಕೆ ಬತ್ತಿಬಕ್ಕ ಭಾಳಷ್ಟು ಪರ್ಯಾಯ ವ್ಯವಸ್ಥೆ ಮಾತಂತ ತಿರುಗಾಟಲ್ಲ ಇತ್ತೀನಿ. ಸಾಮಾಜಿಕ ನ್ಯಾಯ ಅನ್ನುಂಡು, ಸಾಮಾಜಿಕ ಸ್ಥಿತಿಗತಿ ಇನ್ನುಂಡು, ಸಮಾಜದ ಅಂಕುಡೊಂಕು ಒಂದುಂಡು. నేను ಮಾತನ್ನ ನಿವಾರಣೆ ಮನ್ಪುನ ದೃಷ್ಟಿಯಲ್ಲಿ ಸ್ವಾಮೀಜಿ ಗಟ್ಟಿ ಧೋರಣೆ ತೊಂದಿತ್ತಿನಾರು. ನಮ್ಮ ಜಿಲ್ಲೆದ ಬೇತೆ ಬೇತೆ ಸ್ವಾಮೀಜಿನಕ್ಕಳು ತನ್ನ ಮಠಕ್ಕೂ ಮಾತ್ರ ಸೀಮಿತ ಆದ ಪುಣಾಗ ಓಳು ಹರಿಜನ ಕೇರಿ ಉಂಡು ಅಡೆಗೆ ಪೋದು ಅಕಲ್ನ ಇಲ್ಲಡೆಗೆ ಪೋದು ಆ ಜೋಕ್ಲೇನು ಮೀಪ ಒಂದು ನಿಕ್ಕಳು ಅಸ್ಪೃಶ್ಯರತ್ತು ನಮ್ಮ ಸಮಾಜದ ಒಂದು ಭಾಗ ಅಂದು ತೋಜ್ಪಾದ ಕೊರ್ದಿತ್ತಿನ ಪೂಜ್ಯ ಸ್ವಾಮಿಲು. ನೀನೊಬ್ಬ ಹಿಂದೂ ಬಣ್ಣದ ಗಟ್ಟಿ ಸೊರಟು ಬಣ್ಣದಿತ್ತಿನಾರು ಕೊಲ್ಯ ಶ್ರೀಗಳು. ಒವೇ ಪಾಡು ನೀನೊಬ್ಬ ಹಿಂದೂ ಬಣ್ಣದ ಅತ್ಯಂತ ಗಟ್ಟಿ ಸೊರಟು ಬಣ್ಣದಿತ್ತಿನಾರು ಅಂಚಿತ್ತಿನ ಸ್ವಾಮಿಲ್ನ ಈ ಕ್ಷೇತ್ರ ಪಾವನ ಕ್ಷೇತ್ರ ಒಂದು ನಂಗೆ ಮಾತೆರೆಗಳ ಒಂಜಿ ಅನುಕರಣೀಯವಾಯಿನ ಕ್ಷೇತ್ರ ಎಲ್ಲ ಅಂದು ನಮ್ಮನೆ ನವರಾತ್ರಿ ಉತ್ಸವವನ್ನು ಆಚರಣೆ ಅಂತಂದಿಲ್ಲ. ದೇಶಾದ್ಯಂತ ಒಂದುಂಟು ಶಕ್ತಿ ದೇವತೆಗಳ ಆರಾಧನೆ. ಬೇತೆ ಬೇತೆ ನಮ್ಮ ಹಿಂದುಳು ಬೇತೆ ಬೇತೆ ದೇವರೇನು ಬೇತೆ ಬೇತೆ ವಿಚಾರಗಳೇನು ನಮ್ಮ ನಂಬಿಕೆದ ಆಧಾರದ ಮಿತ್ರ ನಮ್ಮ ಆಚರಣೆ ಅಂತಂದ್ರೆ ನಮ್ಮೊಂದಿಲ್ಲ. ದೇವರು ಒಂಜಿ ಆಂಡಲ ನಮ್ಮ ಆಚರಣೆ, ನಮ್ಮ ವ್ಯವಸ್ಥೆ, ನಮ್ಮ ನಂಬಿಕೆ ಅವು ಮಾತ ವೈವಿಧ್ಯಮಯ. ಇಂಚಿನೇ ಒಂಜಿಂದಿಜ್ಜಿ ಮೊಗೇರ್ ಮಸ್ತ್ ವಿಚಾರ ಇತ್ತ ಬಗ್ಗೆ ಪ್ರಸ್ತಾಪ ಮಂತೀರಿ. ಏಕದೇವೋಪ ಅನ್ನಲ್ಲ ನಮ್ಮ ಆಚರಣೆ ಬೇತೆ 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 ಉಂಟು. ಯಾಕಡೆ ದೀಪ ಬರ್ತದೆ ಉದ್ಘಾಟನೆ ಮಾಡ್ಬಿದ್ದ ಬಗ್ಗೆ ವಿದ್ಯಾಧರ್ ಶೆಟ್ರು ಬಂಡೇರು ಕತ್ತಲೇನು ದೂರ ಮಾಡ್ಕೊಂಡು ನಂಗೆ ಬೆಳಕು ಕೊರ್ಪುಣೊಂದು ಐದೆಲ್ಲ ಜಾಸ್ತಿ ಒಂಜಿ ಸಂದೇಶ ಉಂಡಾಯ್ತು. ಆ ದೀಪ ಬೆಳಗಿನ ಕಾರ್ಯಕ್ರಮದ ಆಯ್ತಾ ಅಂದ್ವ ನನ್ನ ಅಂಡ ದೀಪ ಕಂಚಿದ ಆಯ್ತಾ ಗುಣಧರ್ಮನೇ ಬೇತೆ ಐಕೊಂದ ಎಣ್ಣೆ ಆಯ್ತಾ ಎಣ್ಣೆದ ಗುಣಧರ್ಮನೇ ಬೇತೆ ಪರ್ತಿದ ಬತ್ತಿ ಐತ ಗುಣಧರ್ಮನೇ ಬೇತೆ ಐಕ ಕೊರ್ಪಿನ ಆ ಸೂತ ಗುಣಧರ್ಮನೇ ಬೇತೆ. ಆ ದೀಪ ಐಟೊಂದು ಎಣ್ಣೆ ಬಾಯ್ತದ್ದು ಐಕ ಪರ್ತಿದ ಬತ್ತಿನ ಮುರ್ಕಾದು ಐಕ್ ಸೂ ಕೊರನ್ನ ಅಂಡ ಅವನಂಕ ಬೆಳಕು ಕೊರ್ಪುಂಡು. ನಮ್ಮ ಈ ಜಗತ್ತು ನಮ್ಮ ಸಮಾಜಡು ಹಿಂದೂ ಸಮಾಜಡು ಬೇತೆ ಬೇತೆ ಜಾತಿದಕ್ಕಳು ಬೇತೆ ಬೇತೆ ಧರ್ಮದಕ್ಕಳು ಬೇತೆ ಬೇತೆ ಆಚರಣೆ ಮನ್ಪುರಗಳು ಮಾತಲ್ಲ. ನಮ್ಮ ಗುಣಧರ್ಮಕ್ಕಳು ಮಾತ್ರ ಬೇತೆ 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 ಬೇತೇನಿ. ಒಂಜಿ ಜಾತಿದ ಗುಣಧರ್ಮ ಬೇತೆ ಬೊಕ್ಕೊಂಜಿ ಧರ್ಮದ ಗುಣಧರ್ಮ ಬೇತೆ ಅನ್ನೋ ಮಾತು ಒಟ್ಟಿಗೆ ತಿಂದ ನಮ್ಮ ಸಮಾಜಗೂ ಎಡ್ಡ ರೀತಿದ ಸಂದೇಶ ಕೊರ್ಪ ನಮ್ಮ ಬುಳ್ಪು ಕೊರ್ಪ ಬಣ್ಣದ ಒವೇ ಒಂಜಿ ಕಾರ್ಯಕ್ರಮನು ದೀಪ ಬೆಳಗಿಸ ನೆನ್ ಗೀತೆಡು ಸ್ವೇ ಕರ್ಮಣಿ ಇಂದು ಪಣೊಂದಿಲ್ಲ ಅಂಜಾದು ನಮ್ಮ ಸಂಪ್ರದಾಯ ಹಿಂದೂ ಸಂಪ್ರದಾಯ ಉನ್ನತ ಮಟ್ಟದ
ವ್ಯವಸ್ಥೆ ಇತ್ತಿನ ಅಂಚಾದ ಈ ಕಾರ್ಯಕ್ರಮ ದೀಪ ಬಳಗದ ಬೆಳಗಾವಿ ಬಂದಂಡ ಒಂಜಿ ನಮ್ಮಡಿತ್ತಿನ ಕತ್ತಲಿನ ದೂರ ಮನ್ಪುಣಿ ಜೊತೆಗೆ ನಮ್ಮ ಮಾತ ಒಂಜಿ ನಮ್ಮ ಮಾತ ಹಿಂದುಳು ನಮ್ಮ ಮಾತ ಇಡೀ ಜಗತ್ತೇ ನಮ್ಮ ಭಾತೃತ್ವದ ಶಕ್ತಿ ಒಳ್ಳೆ ಬರ್ಪುಂಡು ಬಂದ್ಪಣ ಒಂಜಿ ಸಂಕೇತನ ನಮ್ಮ ಕೊರೊಂದುಲ್ಲ ಅಂಚಾದ ಇನ್ನಿ ಆಚರಣೆ ಒಂಜಿ ಸಾಂಕೇತಿಕ ಆಚರಣೆ ಜಿನ್ನ ಸಮಾಜ ಸೈತಿಲೆಕ ಒವೇ ಒಂಜಿ ಧರ್ಮಡು ಒವೇ ಒಂಜಿ ಸಮಾಜಡು ఆయన ఆచరణ ఇచ్చిందంటే అవి సమాజ దాల ఇప్పుజి ఐక అంచాది నవరాత్రి ఉత్సవం ಅದು ಪೆರೆಯಾರು ಕೃಷ್ಣ ಜನ್ಮಾಷ್ಟಮಿ ಪೆರೆಯಾರು ಅತ್ತನ ಗಣೇಶ ಚೌತಿ ಅದು ಪೆರೆಯಾರು ಒಂದು ಮಾತ ನಂಗೆ ಒಂಜಿ ಆಚರಣೆ ನಮ್ಮ ಮಾತ ಒಟ್ಟಿಗೆ ಆದೀತದು ಸಂತೋಷ ಹೊಡಿತದೆ ಒಟ್ಟಾದ ಒಂಜಿ ಜೀವನ ಅನ್ಪಣ ಒಂಜಿ ಸಂದೇಶನ ಸಮಾಜ ಕೊರ್ಪಿನ ಒಂದು ಸರ್ತಿ ಮಹಾಭಾರತದ ಒಂದು ಘಟನೆ ದುರ್ಯೋಧನೆ ಒಂದು ಸರ್ತಿ ಪನ್ಪೆ ಜಾನಾಮಿ ಧರ್ಮಂ ನಚಮೇವ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇವ ನಿವೃತ್ತಿ ಕೇನಾಪಿ ದೇವೇನ ಹೃದಯಸ್ಥಿತೇನ ಯಥ ನಿಯುಕ್ತೋಸ್ಮಿ ತಥ ಕರೋಮಿ ಬಣದು ಆಯ್ ಬನ್ಪೆ ದುರ್ಯೋಧನೆ ಬನ್ಪೆ ಎಂಕ್ ಧರ್ಮ ನ್ಯಾಯ ಸತ್ಯ ಅವು ಪನ್ನಡ ಇಂಚಿನ ಹಿಂಗೆ ಗೊತ್ತುಂಡು ಆಂಡ ಎಂಕ್ ಅಂಚ ನಡತೋನೇ ರಾಪಿಜಿ ಇಂಕ ಅಧರ್ಮ ಅಸತ್ಯ ಡೋಂಗಿ ಮೋಸ ಅವು ಎಂಚಿನ ಪನ್ನೆಲ್ಲ ಗೊತ್ತುಂಡು ಆಂಡ ಇಂಕ ఆయన ಬುಡ್ದು ಬಿಡಿಯ ರಾಪಿಜಿ ಎನ್ನ ಹೃದಯ ಎಂಜ ಬಂದ್ಬಿಡಿ ನಾನು ಅಂಚನೆ ನಡತೊಂಡು ಬಂದೆ ನಂಗೆ ಈ ಕ್ಷೇತ್ರ ಈ ಉತ್ಸವ ಈ ಆಚರಣೆ ಈ ದೇವೇರು ಈ ಬಲಿ ನಮ್ಮ ಹೃದಯನು ಪರಿವರ್ತನೆ ಮನ್ಪೋಡು ಇತಿಹಾಸ ನಮ್ಮ ಇನ್ನಿ ಜಗತ್ತಿಗೆ ಇತ್ತೆಲ್ಲ ನಮ್ಮ ಗಟ್ಟಿ ಆಂಡಲ ಬೇರೆ ಬೇರೆ ಕಾರಣಕ್ಕೋಸ್ಕರ ನಮ್ಮ ಬೇರೆ ಬದಲಾವಣೆ ಒಂದಿಲ್ಲ ವ್ಯತ್ಯಾಸ ನಮ್ಮ ಇಪ್ಪಿನ ಜಾತಿ ಪದ್ಧತಿಲ್ಲ ವ್ಯವಸ್ಥೆ ಇತಿಹಾಸದ ಚರಿತ್ರೆದ ಪುಟದೆತ್ತೊಂದ ಯಾನಿಕ್ಲೆ ನೆನಪೊಂದು ನಿಕ್ಲೆ ಗೊತ್ತಿಜಿಂದ ದಾಲಾತ್ತೆ ಮೂಜಿನೇ ಪಾಣಿಪತ್ ಯುದ್ಧ ಅಹಮದ್ ಅಬ್ಬಾಲಿ ಮೊಘಲರನ ರಾಜೆ ಆಯಾಗಲ ಮರಾಠರಿಗಳ ಆಯ್ನ ಪಾಣಿಪತ್ ಯುದ್ಧದ ಮೈದಾನಡು ಸೇನೆ ಜಮಾವಣೆ ಆದಿತ್ತು ಮೊಘಲರ್ನಕ್ಲ ಮರಾಠರ್ನಕ್ಲ ಶೂರ್ಯರ್ಲ ಧೀರ್ಯರ್ಲ ಮಾತೆರ್ಲ ಅಂದ್ ಒಟ್ಟಿಗೆ ಆದಿತ್ತು ನಕ್ಲು ಆ ಆಂಡಲ ರಡ್ಡು ಕಡೆಲ್ಲ ಯುದ್ಧಕ್ಕೂ ಸನ್ನದ್ಧರಾದಿತ್ತೇರಿ ಒಂಜಿ ದಿನ ಪೋಂಡು 2 ದಿನ ಪೋಂಡು ಆಯ ಯುದ್ಧ ಶುರು ಮಾಡ್ಕೊಡೋದು ಎಂಬೆ ಯುದ್ಧ ಶುರು ಮಾಡ್ಕೊಡೋದು 4 ದಿನ ಪೋಂಡು 5 ದಿನ ಪೋಂಡು 6 ದಿನ ಪೋಂಡು 7 ದಿನ ಪೋಂಡು ಅಹಮದ್ ಅಬ್ಬಾಲಿಗೆ ತಡೆಯಾಯ್ಜಿ 7 ದಿನ ಒಟ್ಲ ಹಾಕೊಂಡು ಯುದ್ಧ ಶುರು ಮಾಡ್ಕೊಂಡು ಗೊತ್ತಾಪುಜಿ ಪಣದು ತನ್ನ ಸೇನಾಧಿಪತಿನ ಬತ್ತೊಂದು ತನ್ನ ಸೈನ್ಯದ ಸುತ್ತ ಸೈನಿಕರನ್ನ ಆ ಕೋಟದ ಸುತ್ತ ಒಂಜಿ ರೌಂಡ್ ಬರ್ಪಿ ಬತ್ತದು ಮರಾಠರ್ನಕಲ್ನ ಆ ಸೇನದ ಅಂಚಿಗೆ ದೂರಡುಂಡು ತೂಪೆ ಬಯ್ಯದ ಬರ್ತುಡು ಅಲ್ಪ ದೂರ ಹೊಡ್ತುನಾಗ ಅಲ್ಪ 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 ಪುಗಿಯಲ್ಲ ಕೊಂದಿತ್ತಿನ ತೋಜೊಂದಿತ್ತಿನ ಸೇನಾಧಿಪತಿನ ಎತ್ತದಕ್ಕೇನು ಬಿ ಅವು ದಾದ ಅವಳು ಅಲ್ಪ 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 ಪುಗಿಯಲ್ಲ ಕೊಂದುಂಡ ದಾದ ಅಂದು ಬಂಡದು ಆಯ್ಕೆ ಕಾಯ ಬಂದ್ಪೆ ಅವಳು ಅಡಿಗೆ ಮಂತೊಂದುಲ್ಲೇರಿಂದು ಅರೆ ಅವು ಎಂಕಲ ಗೊತ್ತು ಬಯ್ಯದ ಬರ್ತವೆ ಅಡಿಗೆ ರಾತ್ರಿಗೆಲ್ಲ ಅಡಿಗೆ ಮಾಡ್ಬಿಟ್ಟು ಬಯ್ಯದ ಬರ್ತವೆ ಅಡಿಗೆ ಮಾಡ್ಬಿಟ್ಟು ಆಂಡ ಪುಗಿ ಅಲ್ಪ 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 ಅವನುಂಡತ್ತ ಅಯ್ಯೋ ಹುಜೂರು ಅಕ್ಕಳು ಹಿಂದುಳು ಅಕ್ಕಳೆ ಜಾತಿ ಪದ್ಧತಿ ಉಂಡು ಒಂಜಿ ಜಾತಿದೇ ಬೇಯ್ಪನೇನು ಬೊಕೊಂಜಿ ಜಾತಿದೇ ತಿನ್ಪುಜಿ ಅಂಚೆ ಜಾತಿಗೊಂಜಿ ಅಡಿಗೆ ಅವನು ಅಯ್ಯೋ ಈ ವಿಚಾರ ಹಿಂಗೆ ಗೊತ್ತೇ ಆಯ್ಜತ್ತ ಈ ದುಮ್ಮೆದೇ ಪಣದಲ್ಲಿ ಬಂದು ನಮ್ಮ ಎಲ್ಲೇನೆ ಯುದ್ಧ ಶುರು ಮಾಡ್ಪಗ ಅಂದೆ ಮರಾಠರ್ನಕಲು ಏತು ಧೀರ್ಯರ ಆಂಡಲ ಏತು ಶೂರ್ಯರ ಆಂಡಲ ಮುಕ್ಕಳನ್ನ ಎದುರು ಆಯ್ದು ಸುತ್ತದು ಪೋಯ್ರು ಅಂಚೆ ಅದು ನಮ್ಮ ಸಮಾಜ ಇಂದು ಬೊಕ್ಕೊಂಜಕ್ಕೆ ನಮ್ಮ ವಿರೋಧ ಅತ್ತೆ ನಮ್ಮ ಬೇತೆ ಬೇತೆ ಜಾತಿ ವ್ಯವಸ್ಥೆಗಳು ಮಾತ ಉಂಡು ಆಂಡಲ ನಮ್ಮ ಹಿಂದೂ ಅವಡುಂದಾಂಡ ಆ ಜಾತಿ ಪದ್ಧತಿನ ದೂರ ಬಿಡ್ದು ನಮ್ಮ ಮಾತ ಮನಪೂರ್ವಕವಾದ ಯಾನು ಹಿಂದೂ ನಮ್ಮ ಒಂಜೆ ನಮ್ಮ ದೇಶ ನಮ್ಮ ಸಮಾಜ ಒಂದು ಮಾತು ನಮ್ಮ ಒಂಜೆ ಆ ದೃಷ್ಟಿಡು ಈ ಸಮಾಜ ಗಟ್ಟಿಯವಡು ಐಕ್ಕೋಸ್ಕರ ಈ ನಮ್ಮ ಉತ್ಸವ ಐಕ್ಕೋಸ್ಕರ ಬನ್ನಿ ನಮ್ಮ ಆಚರಣೆ ಮಂತಿಜಿಂದ ಅವು ಸಮಾಜ ಸೈತಿಲೆಕ್ಕ ಹಾಕೊಂಡು ನಮ್ಮ ಒಟ್ಟಿಗೆ ಆದಿತ್ತಿದ್ದು ನಮ್ಮ ಗಟ್ಟಿಯಾದಿತ್ತಿದ್ದು ಈ ದೇಶಡು ನಮ್ಮ ಧರ್ಮನು ನಮ್ಮ ವ್ಯವಸ್ಥೆನು ನಮ್ಮ ಗಟ್ಟಿ ಮನ್ಪುಗ ಐಕ್ ಪೂಜ್ಯ ತಂದೆ ಸ್ವಾಮಿಲಿ ಬಂದೆ ನೀನೊಬ್ಬ ಹಿಂದೂ ಒಂದು ಗಟ್ಟಿ ಗಟ್ಟಿ ಸೊರಡು ಬಂದಿತ್ತಿನ ಆ ಶಬ್ದಲೇನು ಆ ವ್ಯವಸ್ಥೆನ ನಮ್ಮ ನೆನಪಂತ ಸಾಕಾರಗೊಳಿಸಾಗ ಅಂತ ಪಣದು ಈ ಕಾರ್ಯಕ್ರಮ ಯಶಸ್ವಿ ಅವಾರ್ಡ್ ಈ ಸಂಸ್ಥಾನ ಪೂಜ್ಯ ಸ್ವಾಮಿಲು 100 ವರ್ಷ 1000 ವರ್ಷ ഈ ಬೆಳಗಾಡು ഈ ಕಾರ್ಯಕ್ರಮ ಯಶಸ್ವಿ ಅವಾರ್ಡ್ ಪಂದು ಹಾರೈಸಿ ಇಂಕ ಅವಕಾಶ ಕೊರನೆಕ್ಲೆ ಒಂದೇ ಸಲ್ಲಿಸಿ ನನ್ನ ಪಾತ್ರ ജയ് ഹിന്ദ് ജയ് കർണാടക നാം വിശ്വാസികളാണ് നമ്മുടെ വിശ്വാസം നമുക്ക് കാത്തു സംരക്ഷിച്ചേ പറ്റും നമുക്കറിയാം ഇന്ത്യയിലെ നാമും നിങ്ങളൊക്കെ ഒന്നിച്ച് നിൽക്കുന്നതിനെ കുടുംബ ബന്ധത്തിൻ്റെയും ക്ഷേത്രത്തിൻ്റെയും വിശ്വാസത്തിൻ്റെയും ആചാരങ്ങളുടെയും അനുഷ്ഠാനങ്ങളിലൊക്കെ ഉള്ള ഒരു ലക്ഷ്മണ രേഖയ്ക്കുള്ളിലാണ് നമ്മുടെ കുടുംബ ബന്ധങ്ങളൊക്കെ മുന്നോട്ട് പോയിക്കൊണ്ടിരിക്കുന്നത് ഭാരത ദർശനത്തിലൂടെ ഊന്നിക്കൊണ്ട് മാത്രമേ നമുക്ക് മുന്നോട്ട് പോകാൻ സാധിക്കുകയുള്ളൂ എല്ലായെങ്കിൽ നമുക്കിപ്പോൾ യൂറോപ്യൻ്റെ പല സംസ്കാരങ്ങളും ഇങ്ങോട്ട് അധിനിവേശത്തോടും ഇങ്ങോട്ട് കടന്നു വരികയാണെങ്കിൽ അതൊക്കെ ഏറ്റുപോയി കഴിഞ്ഞാൽ ഈ പറയുന്ന കുടുംബ ബന്ധങ്ങളുടെ മാഹാത്മ്യം ഇന്ത്യയിൽ തന്നെ വേർപെട്ടു പോകാൻ വേണ്ടി പോവുകയാണ് തീർച്ചയായിട്ടും ഓരോ പ്രദേശത്തെയും വിശ്വാസത്തിലൂടെ ചൈതന്യത്തിലൂടെ മാത്രമേ അതാത് ക്ഷേത്രങ്ങളിലൂടെ മാത്രമേ നമുക്ക് നല്ല വ്യക്തികളായി നമുക്ക് നമ്മുടെ ആത്മ സംസ്കരണത്തിലൂടെ മുന്നോട്ട് പോകാൻ വേണ്ടി സാധിക്കുകയുള്ളൂ തീർച്ചയായിട്ടും
ശ്രീ രമാനന്ദ സ്വാമിജി നമുക്ക് നൽകിയിട്ടുള്ള ഒരുപാട് പാഠങ്ങളുണ്ട്. സ്വാമിജി വളരെ ലളിതമായ അല്ലെങ്കിൽ ഒരു പാവപ്പെട്ട കുടുംബത്തിൽ പിറന്ന് പാവപ്പെട്ടവനായി ജീവിച്ച് ഈശ്വരവിളി വന്നതോടുകൂടി ഇവിടെ ആശ്രമം കണ്ടെത്തുകയും ഇവിടുത്തെ ജനങ്ങൾക്ക് വേണ്ടി നിലകൊള്ളുകയും ചെയ്ത ഒരു സ്വാമിജിയാണ്. തീർച്ചയായിട്ടും സ്വാമിജി നമുക്ക് നൽകിയ സന്ദേശങ്ങൾ മുന്നോട്ട് കൊണ്ടുപോകാൻ വേണ്ടി ഈ ആശ്രമവും അതോടനുബന്ധിച്ചുള്ള ഈ ക്ഷേത്രവും ഈ ഭക്തജന സമൂഹത്തിൻ്റെ വിശ്വാസത്തിൽ ഊന്നിക്കൊണ്ട് നിങ്ങൾ ഓരോരുത്തരും കൈമയും മറന്നുകൊണ്ട് ഈ ക്ഷേത്രം ട്രസ്റ്റി ഭാരവാഹികളെ ഒന്നിച്ചേർന്നുകൊണ്ട് നമുക്കിനിയും നാൾക്കുനാൾ ഇതിനെ സമ്പൽ സമൃദ്ധമാക്കാൻ സാധിക്കട്ടെ. അതിന് സർവേശ്വരൻ നമ്മോടൊപ്പം എന്ന് ഉണ്ടാകുമെന്ന് മാത്രം പ്രാർത്ഥിച്ചുകൊണ്ട് നിങ്ങൾക്കേവർക്കും ഒരിക്കൽ കൂടി നന്ദി പ്രകാശിച്ചുകൊണ്ട് ഞാൻ നിർത്തുന്നു. ಜೈ ಹಿಂದ್. ಕೊಲ್ಯ ಕ್ಷೇತ್ರದಲ್ಲಿ ನಡೆಯುವಂತಹ ಈ ಧಾರ್ಮಿಕ ಸಭೆ ಅತ್ಯಂತ ಪವಿತ್ರವಾದ್ದು. ಈಗ ಭಾವಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಸ್ವಾಮೀಜಿಯವರು ಪ್ರತ್ಯಕ್ಷವಾಗಿ ಅಲ್ಲಿ ಕೂತದ್ದು ಮಾತ್ರ ಅಲ್ಲ, ನಮ್ಮೆಲ್ಲ ಸುತ್ತುವರಿತಾ ಇದ್ದಾರೆ ಎಂಬಂತಹ ಒಂದು ಭಾವನೆ ನಮಗೆ ಉಂಟಾಗ್ತಾ ಇದೆ. ಹೆಚ್ಚೇನು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ವ್ಯಕ್ತ ಮತ್ತು ಅವ್ಯಕ್ತ ಅಂತ ಇದೆ. ಅವ್ಯಕ್ತವಾದಂತಹ ಭಗವಂತನನ್ನು, ಪರಮಾತ್ಮ ಸ್ವರೂಪವನ್ನು ನಾವು ಕಾಣಬೇಕಾದ್ರೆ ವ್ಯಕ್ತ ರೂಪದಲ್ಲಿ ಕಾಣಬೇಕು. ಎಲ್ಲವನ್ನು ಮೀರಿದಂತಹ ಅವ್ಯಕ್ತ ಶಕ್ತಿಯನ್ನು ಕೆಳಗಿಳಿಸುವಂಥದ್ದು, ಕಲಶದ ಮೂಲಕ ಕೆಳಗಿಳಿಸುವಂಥದ್ದು ಅದು ದೇವಸ್ಥಾನದಲ್ಲಿ ಮಾತ್ರ. ಹಾಗಾಗಿ ಕಣ್ಣಿಗೆ ಕಾಣದೇ ಇದ್ದಂತಹ ಅವ್ಯಕ್ತ ಸ್ವರೂಪವನ್ನು ಕೆಳಗಿಳಿಸಿ ವ್ಯಕ್ತ ಸ್ವರೂಪದಲ್ಲಿ ಆಗಮಶಾಸ್ತ್ರದ ಮೂಲಕವಾಗಿ ಪ್ರತಿಷ್ಠಾಪನೆ ಮಾಡಿಕೊಂಡು ಅದನ್ನು ಪೂಜಿಸುವಂಥದ್ದು. ಯಾಕಂದರೆ ಎಲ್ಲರಿಗೂ ಗೊತ್ತಾಗಬೇಕು, ಯೋಗಿಗಳು ಜ್ಞಾನಿಗಳೆಲ್ಲ ಭಗವಂತನನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಪಸ್ಸಿನಿಂದ ಕಂಡಿದ್ದಾರೆ. ಹಾಗಿದ್ರೆ ನಮ್ಮಂಥವರಿಗೆ ದೇವರನ್ನು ಕಾಣಬೇಕಾದ್ರೆ ಒಂದು ದೇವಸ್ಥಾನದಲ್ಲಿರುವಂತಹ ಆಗಮಶಾಸ್ತ್ರ ಪ್ರಕಾರ ಇಲ್ಲಿ ಪೂಜಿಸಲ್ಪಡುವಂತಹ ಭಗವಂತನನ್ನು, ಭಗವತಿಯನ್ನು ನಾವು ಕಾಣಬೇಕು. ಹಾಗಿದ್ರೆ ಅಂತಹ ಒಂದು ಅವ್ಯಕ್ತ ಸ್ವರೂಪವನ್ನು ವ್ಯಕ್ತ ಸ್ವರೂಪದಲ್ಲಿ ನಾವು ಕಾಣಬೇಕಾದ್ರೆ ನಾವು ಭಗವಂತನಲ್ಲಿ ದೇವಸ್ಥಾನದಲ್ಲಿ ಹೋಗಿ ಆ ದೇವರನ್ನು ಕಾಣಬೇಕು, ವಂದಿಸಬೇಕು, ಪ್ರಾರ್ಥನೆ ಮಾಡಬೇಕು. ಹಾಗಿದ್ರೆ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡುವಂಥವರು ಗುರುಗಳು. ಆ ಗುರುಗಳು ಭಗವಂತನನ್ನು ಕಂಡು ಅನುಭವಿಸಿದವರು. ಅಂತಹ ಅನುಭವದ ಮೂಲಕವಾಗಿ ಸಾಮಾನ್ಯರಾದಂತಹ ನಮ್ಮ ಜನರಿಗೆ ಅವರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈ ಕ್ಷೇತ್ರದಲ್ಲಿ ಕೂಡ ಪರಮಪೂಜ್ಯ ರಮಾನಂದ ಸ್ವಾಮಿಗಳು ಭಗವಂತನನ್ನು, ಭಗವತಿಯನ್ನು ಅವರು ಸಿದ್ಧಿಸಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಗುಹೆಯಲ್ಲಿ, ತಮ್ಮದೇ ಆದಂತಹ ಗುಹೆಯಲ್ಲಿ ಕುಳಿತು ನಿರಂತರವಾಗಿ ತಪಸ್ಸನ್ನು ಮಾಡಿ ಆ ತಪಶಕ್ತಿಯ ಮೂಲಕವಾಗಿ ಈ ಮೂಕಾಂಬಿಕೆಯ ಶಕ್ತಿಯನ್ನು ನಮಗೆಲ್ಲರಿಗೂ ಹಂಚಿದ್ದಾರೆ. ಮೂಕಾಂಬಿಕೆಯ ನಿಜ ಶಕ್ತಿಯನ್ನು ನಮಗೆಲ್ಲರಿಗೂ ಆ ಮುನಿಗಳು ಅಂದರೆ ರಮಾನಂದ ಸ್ವಾಮೀಜಿಯವರು ಹಂಚಿದ್ದಾರೆ. ಅವರು ನಡೆದಾಡುವಂತಹ ದೇವರು. ಅವರು ಋಷಿ ಮುನಿಗಳು ಹಿಮಾಲಯದಲ್ಲಿ ಕೂತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡಿ ಭಗವಂತನನ್ನು ಕಂಡಿದ್ದಾರೆ. ಆದರೆ ನಮ್ಮೊಂದಿಗೆ ನಡೆದಾಡುವಂತಹ ಸ್ವಾಮಿಗಳು ತಾವೂ ಕಂಡಿದ್ದಾರೆ. ಕಂಡಂತಹ ಅನುಭವವನ್ನು ನಮ್ಮಂಥವರಿಗೆ ಭಕ್ತವೃಂದಕ್ಕೆ ಅವರು ಹಂಚಿದ್ದಾರೆ. ಹಾಗಾಗಿ ಹಿಮಾಲಯಗಳಲ್ಲಿ ಕುಳಿತು ತಪಸ್ಸು ಮಾಡುವಂತಹ ಋಷಿಮುನಿಗಳಿಂತ ಸಾಮಾನ್ಯ ಜನರೊಂದಿಗೆ ನಡೆದಾಡುವಂತಹ ಪೂಜ್ಯ ರಮಾನಂದ ಸ್ವಾಮೀಜಿಯವರಂತಹ ಋಷಿಗಳು ಪರಮಶ್ರೇಷ್ಠರು ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಕೇವಲ ತನ್ನ ಆತ್ಮೋದ್ಧಾರಕ್ಕಾಗಿ ಶ್ರಮಿಸಿದ್ದಲ್ಲ, ಲೋಕ ಸಮಸ್ತ ಸುಖಿನೋ ಭವಂತು ಎಂಬಂತಹ ತನ್ನ ಭಕ್ತ ಜನರ ಅಭೀಷ್ಟವನ್ನು ಈಡೇರಿಸಲಿಕ್ಕಾಗಿ ನಡೆದಾಡ ಸ್ವಾಮಿಯಾಗಿ ತಪಸ್ಸರಿಯ ಮೂಲಕವಾಗಿ ಈ ಕ್ಷೇತ್ರವನ್ನು ಬೆಳಗಿದಂತಹ ರಮಾನಂದ ಸ್ವಾಮೀಜಿಯವರ ಚರಣ ಕಿಂಕರರಾಗಿ ನಾವೆಲ್ಲ ಅವರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಯಾರೆಲ್ಲ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೋ, ಯಾರೆಲ್ಲ ರಮಾನಂದ ಸ್ವಾಮೀಜಿಯ ಪರಮ ಭಕ್ತರಾಗಿದ್ದಾರೋ ಅವರಿಗೆ ಸದಾಕಾಲವು ಶ್ರೀ ಮೂಕಾಂಬಿಕೆಯ ಸನ್ನಿಧಾನದಿಂದ ಆಶೀರ್ವಾದ, ಶ್ರೀ ಸ್ವಾಮೀಜಿಯವರ ಪರಮಾನುಗ್ರಹ ಎಂದೂ ಇದೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ಕಷ್ಟ, ನಷ್ಟ, ಸಂಕಷ್ಟ ಇದ್ದರೂ ಕೂಡ ಅದೆಲ್ಲವೂ ಶ್ರೀಮಾತೆಯ ದಯೆಯಿಂದ ಪರಿಹಾರ ಆಗಲಿಕ್ಕಿದೆ. ನವರಾತ್ರಿಯ ಶುಭ ಪರ್ವದಂದು ನಾವು ಶಕ್ತಿ ಪೂಜೆಯನ್ನು ಮಾಡ್ತೇವೆ. ಅದರೊಂದಿಗೆ ಜ್ಞಾನದ ಸರಸ್ವತಿಯ ಪೂಜೆಯನ್ನು ಕೂಡ ಮಾಡ್ತೇವೆ. ಹಾಗಾಗಿ 9 ದಿವಸ 3 ಶಕ್ತಿಗಳ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಇದೆಲ್ಲವೂ ವೃದ್ಧಿಯಾಗುವಂತಹ ನವರಾತ್ರಿಯಲ್ಲಿ ಭಾಗವಹಿಸುವುದರಿಂದ ಎಲ್ಲ ಸಿದ್ಧಿಗಳಾಗುತ್ತದೆ. ಈ ಕ್ಷೇತ್ರದಲ್ಲಿ ಆ ಸಿದ್ಧಿಯ ಸಂಕೇತ ಇದೆ ಎಂಬುದನ್ನು ಹೇಳಿಕೊಂಡು ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಆಗುವಂತಹ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಪದಾಧಿಕಾರಿಗಳು ಹಾಗೂ ಅತಿಥಿಗಳಿಗೂ ಕೂಡ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ, ಈ ಕ್ಷೇತ್ರದಲ್ಲಿ ಸದಾ ಕೂಡ ನಿಷ್ಕಲ್ಮಶವಾದಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ.
ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಆ ತಾಯಿ ಮೂಕಾಂಬಿಕೆಯ ಭಕ್ತರಿಗೂ ಕೂಡ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದ. ಅದೇ ರೀತಿಯಾಗಿ ಈಗಾಗಲೇ ಗೌರವವನ್ನು ಸ್ವೀಕರಿಸಿದಂಥ ಸನ್ಮಾನಿತರಾದಂಥ ಆ 3 ಜನರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಆ ತಾಯಿಯ ಸೇವೆಯನ್ನು ಮಾಡುತ್ತಾ ಬಂದಿರುವಂಥ ಎಲ್ಲರಿಗೂ ತಾಯಿ ಮೂಕಾಂಬಿಕೆಯು ಆಯುರಾರೋಗ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ ಅವರಿಗೂ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸಿ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ.